ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ ಹಾಗೂ ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ವರ್ಷ ಬೆಳಿಬೇಕು ಅಂತಾದರೂ ನಾವು ಏನನ್ನಾದರೂ ಪೋಷಣೆ ಮಾಡ್ಕೊಳ್ತಾ ಇರಬೇಕು, ಆಹಾರ ಸೇವಿಸಬೇಕು ಅಥವಾ ನಮಗೆ ಬೇಕಾದನ್ನು ಮಾಡ್ತಾನೆ ಇರಬೇಕು. ಆದರೆ ಕೆಲವೊಂದು ಕಾಯಿಲೆಗಳು ಅವುಗಳನ್ನು ಪೋಷಣೆ ಮಾಡದೆಯೂ ಬೆಳೆದು ಬಿಡ್ತವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಜೀವವನ್ನು ತೆಗೆಯುವ ಮಟ್ಟಿಗೆ. ಹಾಗಾಗಿ ಇಂತಹ ಬೆಳೆಯುವಂತಹ ಕಾಯಿಲೆಗಳು ಹಾಗೂ ನಾವು ಬೆಳೆಯುವಂತಹ ಸಂದರ್ಭದಲ್ಲಿ ನಮಗೆ ಕಾಟ ಕೊಡುವಂತಹ ಕಾಯಿಲೆಗಳ ಬಗ್ಗೆ ಮಾತನಾಡುವಂತಹ ಕಾರ್ಯಕ್ರಮ ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ಉಬ್ಬಿರುವ ರಕ್ತನಾಳಗಳು ಈ ವಿಚಾರದ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಕೊಡಲಿಕ್ಕೆ ವಿಶೇಷ ತಜ್ಞರಿದ್ದಾರೆ. ಡಾಕ್ಟರ್ ಕಿಶನ್ ರಾವ್ ಬಾಳಿಲ, ಜನರಲ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಎಜೆ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು? ನಾನು ಬಹಳ ಚೆನ್ನಾಗಿದ್ದೇನೆ. ನಾನು ಪ್ರತಿ ಬಾರಿ ಡಾಕ್ಟರ್ಸ್ ಹತ್ರ ಹೇಳ್ತಾ ಇರ್ತೇನೆ, ಡಾಕ್ಟರ್ಸ್ ಬಂದು ಪ್ರತಿ ಕ್ಷಣ ರೋಗಿಗಳನ್ನ ಕೇಳ್ತಾ ಇರ್ತಾರೆ, ನೀವು ಹೇಗಿದ್ದೀರಾ, ಈಗ ಹೇಗಿದ್ದೀರಾ ಅಂತ. ಡಾಕ್ಟರ್ ಎಸ್ ಡಾಕ್ಟರ್, ಉಬ್ಬಿರುವ ರಕ್ತನಾಳಗಳು ಈ ಒಂದು ಟಾಪಿಕ್ ಬಹುಶಃ ಈಗ ತೆಗೆದಾಗಲೇ ಜನರಿಗೆ ಗೊತ್ತಿರುತ್ತೆ. ಈ ಟಾಪಿಕ್ ಹೇಗೆ ಅಂತ ಹೇಳಿದ್ರೆ ಇದ್ದು ಇಲ್ಲದ ಹಾಗೆ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ಗೆ ನಾವು ಮಾನ್ಯತೆ ಕೊಡ್ತೇವೆ. ಕ್ಯಾನ್ಸರ್ ದೊಡ್ಡ ಕಾಯಿಲೆ, ಜ್ವರ ಕೂಡ ದೊಡ್ಡ ಕಾಯಿಲೆ, ಕೊರೋನಾ ಅಂತೂ ಅತಿ ದೊಡ್ಡ ಕಾಯಿಲೆ. ಆದ್ರೆ ಇಂತಹ ಕಾಯಿಲೆಗಳೆಲ್ಲ ನಮಗೆ ನೋವು ಮಾಡ್ತಾ ಇರ್ತದೆ, ಆದ್ರೆ ನಾವು ಗಣನೆಗೆ ತಗೊಂಡಿರೋದಿಲ್ಲ. ಈ ಕಾಯಿಲೆ ಬಗ್ಗೆ ಇವತ್ತು ಮಾತಾಡೋಣ. ಉಬ್ಬಿರುವ ರಕ್ತನಾಳಗಳು, ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಏನು? ನೀವು ಸರಿಯಾಗಿ ಹೇಳಿದ್ದೀರಿ. ಇದು ಸಾಮಾನ್ಯವಾಗಿ ಒಂದು ಕಡೆಗಣಿಸಲ್ಪಟ್ಟಂತಹ ಒಂದು ಕಾಯಿಲೆ ಅಂತ ನಾನು ಹೇಳುವುದಿಲ್ಲ, ಬಟ್ ತೊಂದರೆ. ಆದ್ರಿಂದ ಜನರು ಅದನ್ನ ಅಷ್ಟು ಗಮನ ತೆಗೆದುಕೊಳ್ಳುವುದಿಲ್ಲ. ಅದು ತೊಂದರೆ ಕೊಡ್ತದೆ, ಬಟ್ ಅಂತ ಒಂದು ದೊಡ್ಡ ಕಾಯಿಲೆ ಅಂತ ಹೇಳಿ ಪರಿಗಣಿಸಲ್ಪಟ್ಟಿಲ್ಲ. ಆದ್ರೆ ಯಾವುದೇ ಎಷ್ಟೇ ಸಣ್ಣ ಸಮಸ್ಯೆ ತೊಂದರೆ ಇರಲಿ, ಅದನ್ನ ತುಂಬಾ ಸಮಯ ಅದನ್ನ ಹಾಗೆ ನಿರ್ಲಕ್ಷಿಸಿದಲ್ಲಿ ಅದೇ ದೊಡ್ಡ ಕಾಯಿಲೆ ಆಗಿ ಬೆಳೆದು ಲಾಸ್ಟಿಗೆ ನೀವು ಹೇಳಿದ ಹಾಗೆ ಪ್ರಾಣಕ್ಕೂ ಅಪಾಯ ಉಂಟಾಗಬಹುದು. ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂದ್ರೆ ನಮ್ಮ ದೇಹದಲ್ಲಿ ಅನೇಕ ರಕ್ತನಾಳಗಳಿವೆ. ಎರಡು ರೀತಿದು, ಒಂದು ಆರ್ಟ್ರಿ, ಇನ್ನೊಂದು ವೇನ್ ಅಂತ. ಒಂದು ಆಕ್ಸಿಜನ್ ತುಂಬಿದಂತಹ ಬ್ಲಡ್ ಅನ್ನ ಇಡೀ ಬಾಡಿಗೆ ಸಪ್ಲೈ ಮಾಡ್ತದೆ, ಆರ್ಟ್ರಿ ಅಂತ. ಇನ್ನೊಂದು ವೇನ್ ಅಂದ್ರೆ ಕಪ್ಪು ರಕ್ತ ಅಥವಾ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಇದೆ ನಮ್ಮ ಬಾಡಿಯಲ್ಲಿ, ಅದನ್ನ ವಾಪಸ್ ತಂದು ಹಾರ್ಟಿಗೆ ಅಥವಾ ಲಂಗ್ಸ್ಗೆ ಕಳಿಸುವಂತದ್ದು. ಸೊ ಎರಡು ರೀತಿಯಂತ ರಕ್ತನಾಳಗಳು. ಅದ್ರಲ್ಲಿ ನಾನು ಎರಡನೇದು ವೇನ್ ಅಂತ ಏನು ಹೇಳಿದೆ, ಕಪ್ಪು ರಕ್ತಗಳನ್ನ ಎಲ್ಲ ಬಾಡಿಯಿಂದ ತಂದು ವಾಪಸ್ ಲಂಗ್ಸ್ಗೆ ತರುವಂತದ್ದು. ಆ ರಕ್ತನಾಳಗಳಲ್ಲಿ ತೊಂದರೆ ಬಂದಾಗ, ಅದೇ ಏನೋ ಅನೇಕ ಕಾರಣಗಳಿಂದ ಅವು ನಿಧಾನವಾಗಿ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಉಬ್ಬಿರುವ ರಕ್ತನಾಳಗಳು ಅಥವಾ ವ್ಯಾರಿಕೋಸ್ ವೇನ್ಸ್. ವ್ಯಾರಿಕೋಸ್ ಅಂದ್ರೆ ಅದೇ ಉದ್ದದಾಗ್ತದೆ ಮತ್ತೆ ದಪ್ಪದಾಗ್ತದೆ, ಅದೇ ರೀತಿ ತಿರುಚಲ್ಪಡ್ತದೆ. ರಕ್ತನಾಳಗಳು ತಿರುಚಲ್ಪಡ್ತವೆ, ಅದಕ್ಕೆ ವೆರಿಕೋಸ್ ವೇನ್ಸ್ ಅಂತ. ವೆರಿಕೋಸ್ ವೇನ್ಸ್ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಬಾಡಿಯಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಹೊಟ್ಟೆಯ ಭಾಗದಲ್ಲಿ ಆಗ್ಬೋದು, ಮಲದ್ವಾರದಲ್ಲಿ ಆದ್ರೆ ಅದನ್ನೇ ನಾವು ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ, ಅದು ಒಂದು ರೀತಿಯ ವೆರಿಕೋಸ್ ವೇನ್ಸೇ ಅದು. ಇನ್ನೊಂದು ಪುರುಷರಲ್ಲಿ ನೀವು ಅಂಡಾಂಶಗಳ ಪಕ್ಕದಲ್ಲಿ ಅಲ್ಲಿಯೂ ರಕ್ತನಾಳಗಳು ದೊಡ್ಡದಾಗಬಹುದು, ಅದಕ್ಕೆ ನಾವು ವೆರಿಕೋಸ್ ಸೀಲ್ ಅಂತ ಹೇಳ್ತೇವೆ. ಹಾಗೆ ಬಟ್ ಎಲ್ಲದಕ್ಕಿಂತ ಸಾಮಾನ್ಯವಾಗಿ ನಾವು ಜನರಲ್ಲಿ ಕಾಣುವುದಂದ್ರೆ ವೆರಿಕೋಸ್ ವೇನ್ಸ್ ಆಫ್ ಕಾಲುಗಳಲ್ಲಿ ನಾವು ಹೆಚ್ಚಿನವರಲ್ಲಿ ಕಾಣ್ತೇವೆ. ನೀಲಿ ನೀಲಿ ಕಲರ್ ಆದಂತಹ ಒಂದು ರಕ್ತನಾಳ, ಉಬ್ಬಿರುವಂತಹ ರಕ್ತನಾಳಗಳನ್ನ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು. ಅದನ್ನ ವೆರಿಕೋಸ್ ವೇನ್ ಅಂದ್ರೆ ಕಾಲಿನ ವೆರಿಕೋಸ್ ವೇನ್ ಅಂತ ಹೇಳುವಷ್ಟು ಅದು ಕಾಮನ್ ಆಗಿಬಿಟ್ಟಿದೆ. ಅದರಲ್ಲಿಯೂ ಹೆಂಗಸರಲ್ಲಿ ನಾವು ಜಾಸ್ತಿ ಇದನ್ನ ಕಾಣ್ತೇವೆ, ಅದ್ರ ಪ್ರೆಗ್ನೆನ್ಸಿ ಎಲ್ಲ ಆದ ಮೇಲೆ. ಅದರಿಂದ ಇದೊಂದು ದೊಡ್ಡ ಕಾಯಿಲೆ ಅಂತ ಹೇಳಿ ಅಲ್ಲ, ಬಟ್ ಜನರಿಗೆ ನೀವು ಹೇಳಿದಾಗೆ ಕಾಟ ಕೊಡುವಂತಹ, ತುಂಬಾ ತೊಂದರೆ ಕೊಡುವಂತಹ ಒಂದು ಸಮಸ್ಯೆ ಇದು. ಪ್ರಾಣಕ್ಕೆ ಏನಾಗದಿದ್ರು ಪದೇ ಪದೇ ಒಂದೇ ಸಲಕ್ಕೆ ಪ್ರಾಣ ಕಿತ್ತುಕೊಳ್ಳುವುದಿಲ್ಲ, ಬಟ್ ಆಗಾಗ ಪ್ರಾಣ ತಿಂತಾ ಇರ್ತದೆ. ಎಸ್, ಈ ತೊಂದರೆ ಹೇಗೆ ನಮಗೆ ಬರುತ್ತೆ? ನೀವು ಇನ್ನೊಂದು ಮೆನ್ಷನ್ ಮಾಡಿದ್ರೆ ಹೆಂಗಸರಲ್ಲಿ ಹೆಚ್ಚು ಅಂತ. ಈ ತೊಂದರೆ ಯಾಕಾಗಿ ಬರುತ್ತೆ ಹಾಗೂ ಹೆಂಗಸರಲ್ಲಿ ಯಾಕೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಇದು ನಾವೆಲ್ಲರೂ ಜನಸಾಮಾನ್ಯರಾಗಿ ನಾವೆಲ್ಲರೂ ತಿಳಿದುಕೊಳ್ಬೇಕಾದಂತಹ ಒಂದು ಅಂಶ ಇದು. ವೆರಿಕೋಸ್ ವೇನ್ಸ್ ಅಂತ ಹೇಳುದು ಸಾಮಾನ್ಯವಾಗಿ ಯಾವುದೇ ಹೊಟ್ಟೆಯ ಮೇಲೆ ಏನಾಗ್ತದೆ, ಈಗ ರಕ್ತ ಕಾಲಿನಿಂದ ಮೇಲೆ ಹರಿದು ಬಂದು ಹಾರ್ಟಿಗೆ ಹೋಗ್ಬೇಕು. ಸೊ ಈ ಅಗೇನ್ಸ್ಟ್ ದ ಗ್ರಾವಿಟಿಯ ವಿರುದ್ಧವಾಗಿ ಅದು ಸಂಚರಿಸಬೇಕು. ಆ ಸಂಚಲನದಲ್ಲಿ ಯಾವ್ದಾದ್ರು ಬ್ಲಾಕ್ ಉಂಟಾದಾಗ, ನೀವು ಹೇಳಿದ ಹೆಂಗಸರಲ್ಲಿ ಯಾಕೆ ಆಗ್ತದೆ ಅಂತ ಹೇಳಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಗರ್ಭಕೋಶ ದೊಡ್ಡದಾಗಿ ಆ ಪ್ರೆಷರ್, ಈ ರಕ್ತನಾಳಗಳ ಮೇಲೆ ಅದರ ಪ್ರೆಷರ್ ಬೀಳ್ತದೆ, ಹೊಟ್ಟೆಯ ಪ್ರೆಷರ್ ರಕ್ತನಾಳದ ಮೇಲೆ ಬೀಳ್ತದೆ. ಸೊ ರಕ್ತ ಬರ್ತಾ ಇರ್ತದೆ, ಇದು ಪ್ರೆಷರ್ ಉಂಟು. ಸೊ ಪ್ರೆಷರ್ನ ವಿರುದ್ಧವಾಗಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ ರಕ್ತ ವಾಪಸ್ ಹಿಂದೆ ಹೋಗಿ ಈ ರಕ್ತನಾಳಗಳಲ್ಲೇ ಉಳ್ಕೊಳ್ತದೆ. ಇಷ್ಟು ಸಣ್ಣ ರಕ್ತನಾಳದಲ್ಲಿ
ಹಿಂದಿನಲ್ಲೂ ರಕ್ತ ಬರ್ತದೆ, ಮೇಲಿನಲ್ಲೂ ರಕ್ತ ಬರ್ತದೆ. ಸೊ ಜಾಸ್ತಿ ರಕ್ತ ಅಲ್ಲೇ ಉಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಜಾಸ್ತಿ ರಕ್ತವನ್ನು ಅಲ್ಲೇ ಸ್ಟೋರ್ ಮಾಡ್ಲಿಕ್ಕೆ ರಕ್ತನಾಳ ಆಟೋಮೆಟಿಕಲಿ ದೊಡ್ಡದಾಗ್ತಾ ಹೋಗ್ತದೆ. ಅದೇ ರೀತಿ ಹಾರ್ಮೋನ್ಸ್, ಕೆಲವು ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ಉತ್ಪಾದನೆ ಆಗ್ತದೆ, ಅದು ನಮ್ಮ ರಕ್ತನಾಳಗಳನ್ನು ದೊಡ್ಡದು ಮಾಡ್ತದೆ. ಎಲ್ಲದಕ್ಕೆ ಇದು ಸಾಮಾನ್ಯವಾಗಿ ನಾವು ಹೆಂಗಸರಲ್ಲಿ ಕಾರಣ. ಬಟ್ ನಾವು ವೆರಿಕೋಸ್ ವೇನ್ಸ್ಗೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಹೆಚ್ಚು ಹೊತ್ತು ನಿಂತುಕೊಂಡಿರುವುದು ಅಥವಾ ಕೂತ್ಕೊಂಡಿರುವುದು, ಯಾವುದೇ ಒಂದು ಮೂವ್ಮೆಂಟ್ ಇಲ್ಲದೆ ಕೂತ್ಕೊಂಡೇ ಇದ್ರೆ. ಈಗ ಕೆಲವರು ಕಂಪ್ಯೂಟರ್ ಮುಂದೆ ಇಡೀ ದಿನ ಕೂತ್ಕೊಂಡೇ ಇರ್ತಾರೆ, ಆ ಟೈಮಲ್ಲೂ ಇದು ವೆರಿಕೋಸ್ ವೇನ್ಸ್. ಯಾಕೆಂದ್ರೆ ನಾವು ರಕ್ತ ಸಂಚಾರ ಆಗುದು, ನಾವು ನಡೆದಾಗ ನಮ್ಮ ಮಾಂಸಖಂಡಗಳು ಯಾವಾಗ ಈ ಕಾಂಟ್ರಾಕ್ಷನ್ ಆಗ್ತದೆ ಅವಾಗ ರಕ್ತವ ಸುಲಭವಾಗಿ ಸಂಚಲನ ಆಗ್ತದೆ. ನಾವು ಒಂದೇ ಕಡೆ ಕೂತ್ಕೊಂಡಿದ್ದಾಗ ಯಾವುದೇ ಮಾಂಸಖಂಡಗಳು ಮೂವ್ಮೆಂಟ್ ಆಗೋದಿಲ್ಲ, ಅದರಿಂದ ರಕ್ತ ಸಂಚಲನ ಕಷ್ಟ ಆಗ್ತದೆ. ಅದೇ ರೀತಿ ಹೆಚ್ಚಿನ ನಿಂತುಕೊಂಡೇ ಇರ್ತಾರೆ. ಈ ಟೀಚರ್ಗಳು ಇರ್ಬೋದು, ಅಥವಾ ನಮ್ಮ ಟ್ರಾಫಿಕ್ ಪೊಲೀಸರು ಇರ್ಬೋದು, ನಾವು ಸರ್ಜನ್ಸ್ ಇರ್ಬೋದು, ಅಥವಾ ಅಂಗಡಿಗಳಲ್ಲಿ ಜನರು ಇರ್ಬೋದು, ಇಡೀ ದಿನ ನಿಂತ್ಕೊಂಡೇ ಇರ್ತಾರೆ. ನಿಂತ್ಕೊಂಡಿದ್ದಾಗ ಆ ರಕ್ತ ಎಷ್ಟೋ ಕೆಲವರು ಉದ್ದದವರು ಇರ್ತಾರೆ, ಅದರಲ್ಲಿಯೂ ಅಷ್ಟು ಪಾದದಿಂದ ರಕ್ತ ಹಾರ್ಟಿನವರೆಗೆ ಏರ್ಬೇಕು, ತುಂಬಾ ಕಷ್ಟ ಆಗ್ತದೆ, ಅಷ್ಟು ಪ್ರೆಷರ್ ಸಿಗುವುದಿಲ್ಲ. ಅವಾಗ ರಕ್ತ ಅಲ್ಲೇ ಉಳಿದು ಕಾಲಲ್ಲೇ ಉಳಿದು ಈ ರಕ್ತನಾಳಗಳು ದೊಡ್ಡದಾಗುವಂಥದ್ದು. ಸೊ ಹೆಚ್ಚು ಹೊತ್ತು ನಿಂತುಕೊಂಡು ಅಥವಾ ಕೂತ್ಕೊಂಡಿರುವಂಥದ್ದು, ಅಥವಾ ಈ ನಾನು ಹೇಳಿದಾಗ ಯಾವ್ದಾದ್ರು ಬ್ಲಾಕ್, ಹೆಚ್ಚಿನ ತುಂಬಾ ಒಬೇಸಿಟಿ ಇರ್ತಾರೆ, ಅಂದ್ರೆ ಬೊಜ್ಜು, ಅದು ರಕ್ತನಾಳಗಳ ಮೇಲೆ ಇದು ಇರ್ತದೆ. ಅದು ಕೆಲವರಲ್ಲಿ ಹೊಟ್ಟೆಲಿ ನೀರು ತುಂಬಿಕೊಂಡಿರ್ತದೆ, ಕೆಲವರಿಗೆ ಹೊಟ್ಟೆಯಲ್ಲಿ ಕೆಲವರು ಟ್ಯೂಮರ್ಗಳ ತರ ಇರ್ತದೆ. ಸೊ ಯಾವುದೇ ರೀತಿ ಹೊಟ್ಟೆ ಮೇಲೆ ಪ್ರೆಷರ್ ಬಿದ್ದಾಗ ಅದು ಈ ರಕ್ತನಾಳಗಳ ಮೇಲೆ ಅದು ಬ್ಲಾಕ್ ಮಾಡಿ ಈಗ ಆಗುವಂಥದ್ದು. ಮತ್ತೆ ಬೇರೆ ಅನೇಕ ತೊಂದರೆಗಳಿವೆ, ಬಟ್ ಅನೇಕ ಕಾರಣಗಳಿವೆ. ಅದ್ರಲ್ಲಿ ಅಷ್ಟು ಕಾಮನ್ ಆಗಿ ಕಾಣುವುದಿಲ್ಲ. ನಾವು ಕಾಮನ್ ಆಗಿ ನಾವು ಕಾಣುವಂಥದ್ದು, ಯಾರು ಜನರು ಹೆಚ್ಚಾಗಿ ನಿಂತುಕೊಂಡಿರುತ್ತಾರೆ ಅವರು ಟೀಚರ್ಸ್ಗಳು. ನಮ್ಮ ಎಷ್ಟೋ ಜನ ಟೀಚರ್ಸ್ಗಳು ಬರ್ತಾರೆ, ಪಾಪ ಇಡೀ ದಿನ ನಿಂತ್ಕೊಂಡೇ ಇರಬೇಕಾದದ್ದು ಅವರ ಕೆಲಸ. ಸೊ ಅವರು ಈ ವೆರಿಕೋಸ್ ವೇನ್ಸಿನ ನಮ್ಮ ತುಂಬಾ ಬಳಲ್ತಾರೆ. ಅದೇ ರೀತಿ ಮತ್ತೆ ಆಫ್ಟರ್ ಪ್ರೆಗ್ನೆನ್ಸಿ, 1-2 ಡೆಲಿವರಿ ಆದ್ಮೇಲೆ ಎಲ್ಲ ತಾಯಿಯಂದ್ರು ಬಂದೇ ಬರ್ತಾರೆ ವೆರಿಕೋಸ್ ವೇನ್ಸಿನ ಸಮಸ್ಯೆಯಿಂದ. ಎಸ್, ನೀವು ಎಕ್ಸ್ಪ್ಲೈನ್ ಮಾಡುವಾಗ ಡಾಕ್ಟರ್ ಇಲ್ಲೇ ಏನೋ ಆಗ್ತಿದೆ ಅನ್ನೋ ರೀತಿ ಅಷ್ಟೇ ಎಫೆಕ್ಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ ನೀವು. ಅದ್ರ ಜೊತೆಗೆ ಈ ರೋಗ ಲಕ್ಷಣಗಳ ಇದ್ರದ್ದು ಹೇಗಿರ್ತದೆ ಅಂತ ಹೇಳಿ, ಈಗ ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಕೆಲವರಿಗೆ ಈ ಪದ ಕೂಡ ಕೇಳಿರೋದಿಲ್ಲ, ಕೆಲವರು ಉಬ್ಬಿರುವ ರಕ್ತನಾಳಗಳು ಅದು ಕೂಡ ರೀಚ್ ಆಗಿರೋದಿಲ್ಲ. ಅಂಥವರಿಗೆ ಹೇಗೆ ಕಂಡು ಹಿಡ್ಕೊಳ್ಬೋದು ಇದು ಇದಕ್ಕೆ ಸಂಬಂಧಪಟ್ಟಂತದ್ದು ಅನ್ನುವಂಥದ್ದು? ನಮ್ಮಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ. ನಾವು ಅದನ್ನ ನಾವು ಸಾಮಾನ್ಯ ರೂಢಿ ಮಾತಲ್ಲಿ ನರಗಳು ಅಂತ ಹೇಳ್ತೇವೆ. ಇಲ್ಲಿ ನರದ ಕಾಯಿಲೆ ಉಂಟು ಅಂತ ಹೆಚ್ಚಿನವರು ನರರೋಗ ತಜ್ಞರ ಹತ್ರ ಹೋಗ್ತಾರೆ ಈ ವೆರಿಕೋಸ್ ವೇನ್ಸ್ ಇಟ್ಕೊಂಡು. ಅದು ನರದ ತೊಂದರೆ. ನಾವು ರಕ್ತನಾಳಗಳಿಗೆ ನಾವು ನಮ್ಮ ಆಡು ಮಾತಿನಲ್ಲಿ ಅಥವಾ ರೂಢಿಯಲ್ಲಿ ನಾವು ನರಗಳು ಅಂತ ಹೇಳುವಂಥದ್ದು, ಬಟ್ ನರ ಅಂತ ಹೇಳುವಂಥದ್ದು ಬೇರೆ ಇದೆ. ಇದು ರಕ್ತನಾಳ, ಅದು ಬೇರೆ. ಆಯ್ತಾ? ಸೊ ನೀವು ಹೇಳಿದಾಗ ಇದ್ರ ಬಗ್ಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಅರಿತುಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಎಷ್ಟೊಂದು ಹೀಗೆ ಕೆಲವರು ಜಸ್ಟ್ ತುರಿಕೆ ಇರ್ತದೆ, ಸ್ಟಾರ್ಟಿಂಗ್ ತುರಿಕೆ ಮಾತ್ರ, ನಾವು ಚರ್ಮದ ತೊಂದರೆ ಅಂತ ಹೇಳ್ಕೊಂಡು ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡ್ತೇವೆ. ಕೆಲವರು ಬರೀ ಕಾಲು ನೋವು ಅಂತ ಇರ್ತದೆ, ಅವರು ಬೋನಿನ ಡಾಕ್ಟರ್ ಹೋಗಿ ಬೋನಿದು ಅಥವಾ ಟ್ರೀಟ್ಮೆಂಟ್ ಅಂತ ಹಾಗೆ ಬೇರೆ ಬೇರೆ ರೀತಿಯ ಒಂದು ಅಂತ ಸಮಸ್ಯೆಗಳು ಕಾಣಬಹುದು ವೆರಿಕೋಸ್ ವೇನ್ಸ್ ಅಲ್ಲಿ. ಇದನ್ನ ಕೀರ್ತಿ ಅವರೇ, ಇದನ್ನ ಸಾಮಾನ್ಯವಾಗಿ ವಿಂಗಡಿಸುವುದಾದ್ರೆ 3 ವಿಭಾಗಗಳಲ್ಲಿ ವಿಂಗಡಿಸಬಹುದು. ಒಂದೇ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ವೆರಿಕೋಸ್ ವೇನ್ಸ್ ಹೇಗೆ ಕಾಣ್ತದೆ ಅಂದ್ರೆ, ಅಲ್ಲಿ ಸ್ವಲ್ಪ ಸಣ್ಣಕ್ಕೆ ದೊಡ್ಡದಾದ ನೀಲಿ ಕಲರ್ ವೇನ್ಸ್ ರಕ್ತನಾಳಗಳನ್ನು ಕಾಣಬಹುದು ನಮ್ಮ ಕಾಲಲ್ಲಿ. ಸಣ್ಣದ ನಾವು ಅಷ್ಟನ್ನು ನೆಗ್ಲೆಕ್ಟ್ ಮಾಡ್ತೇವೆ, ಏನು ತೊಂದರೆ ಇಲ್ಲ ಅಂತ. ಬಟ್ ಆ ಟೈಮಲ್ಲಿ ನೋವು ಜಾಸ್ತಿ ಇರ್ತದೆ, ಕಾಲಲ್ಲಿ ನೋವು ಬರುವಂತದ್ದು, ಮತ್ತೆ ಅಲ್ಲಿ ಸ್ವಲ್ಪ ದೊಡ್ಡದಾದಂತಹ ಅಥವಾ ನೀಲಿ ರಕ್ತನಾಳಗಳನ್ನ ಕಾಣಬಹುದು. ಅದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಅಲ್ಲಿ ಇನ್ನೂ ರಕ್ತನಾಳಗಳು ಬೆಳೀತಾ ಹೋಗ್ತವೆ, ಇನ್ನೂ ದೊಡ್ಡದಾಗ್ತಾ ಹೋಗ್ತದೆ, ನೋವು ಕಡಿಮೆ ಆಗ್ತಾ ಹೋಗ್ತದೆ, ಬಟ್ ಇದರ ಗಾತ್ರ ದೊಡ್ಡದಾಗ್ತಾ ಹೋಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಅಷ್ಟು ರಕ್ತ ಅಲ್ಲೇ ಉಳಿತದೆ, ರಕ್ತನಾಳ ದೊಡ್ಡದಾಯ್ತು ಅಂದ್ರೆ ರಕ್ತ ಅಲ್ಲೇ ಉಳಿತದೆ, ಮೇಲೆ ಸಂಚಾರ ಆಗುದಿಲ್ಲ. ಸೊ ನಮ್ಮ ಸಂಜೆಯಾಗಿ ನೀವು ಕೇಳಿರ್ಬೋದು, ಯಾರು ಸಂಜೆ ಆಗಿ ಬಂದಾಗ ಅವ್ರ ಕಾಲಲ್ಲಿ ಬೀಗಿರ್ತದೆ, ಕಾಲು ಕೆಳಗಿನ ಗಂಟಿನ ಹತ್ರ ಬೀಗಿರ್ತದೆ, ಅಂದ್ರೆ ಸ್ವೆಲ್ಲಿಂಗ್ ಆಗಿರ್ತದೆ. ಯಾರು ಇಡೀ ದಿನ ನಿಂತ್ಕೊಂಡು ಬಂದಿರ್ತಾರಲ್ಲ, ಸಂಜೆ ಆಗುವಾಗ ಅವ್ರ ಕಾಲಿನ ಹತ್ರ ಸ್ವೆಲ್ಲಿಂಗ್ ಇರ್ತದೆ. ಅವ್ರು ಹೇಳ್ತಾರೆ, ತುಂಬಾ ಸುಸ್ತಾಗ್ತಾ ಉಂಟು, ಕಾಲೆಲ್ಲ ತುಂಬಾ ಭಾರ ಅಂತ ಅನ್ನಿಸ್ತಾ ಉಂಟು, ನನಗೆ ತುಂಬಾ ಹೆವಿನೆಸ್ ಅನಿಸ್ತಾ ಉಂಟು. ಮತ್ತೆ ಮಲಗಿದ ಮೇಲೆ ಕಾಲು ನೇರ ಇಟ್ಟು ಮಲಗ್ತಾವಲ್ಲ, ಬೆಳಿಗ್ಗೆ ಆಗುವಾಗ ಕಾಲು ಸರಿಯಾಗಿರ್ತದೆ. ಯಾಕಂದ್ರೆ ಕಾಲ್ ಮೇಲೆ ಇಟ್ಟುಕೊಳ್ಳಿ ಆಟೋಮೆಟಿಕಲಿ ರಕ್ತ ಸಂಚಾರ ಆಗ್ತದೆ, ಅವಾಗ ನೀರು ಕಡಿಮೆ ಆಗ್ತದೆ. ಇಡೀ ದಿನ ನಿಂತ್ಕೊಂಡೇ ಇದ್ದಾಗ, ಸೊ ಅದು ಒಂದೇ ನೋವು. ಎರಡನೇದು ಕಾಲಲ್ಲಿ ಬೀಗುವಿಕೆ. ಇನ್ನು ಸ್ವಲ್ಪ ಹಾಗೆ ರಕ್ತ ಅಲ್ಲೇ ನಿಂತಾಗುವ ಎಂತಾಗ್ತದೆ ಅಂದ್ರೆ, ರಕ್ತನಾಳಗಳು ಒಡೆದು, ಸಣ್ಣ ರಕ್ತನಾಳಗಳು ಒಡೆದು ಬ್ಲೀಡಿಂಗ್ ಆಗ್ತದೆ. ಅಲ್ಲಿ ಒಳಗಡೆ ನಮಗೆ ಹೊರಗಡೆಯಿಂದ ರಕ್ತ ಕಾಣೋದಿಲ್ಲ, ಬಟ್ ಒಳಗಡೆ ಬ್ಲೀಡಿಂಗ್ ಆಗಿ ಚರ್ಮ ಕಪ್ಪು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಅದನ್ನ ಚರ್ಮದ ತೊಂದರೆ ಅಂತ ಅಂದ್ಕೊಳ್ತೇವೆ, ಏನೋ ಸ್ಕಿನ್ ಪ್ರಾಬ್ಲಮ್ ಅಂತ ಅಲ್ಲ, ಅದು ಒಳಗಿನ ಬ್ಲೀಡಿಂಗ್ ಆಗಿ
ನಮಗೆ ಅಲ್ಲಿ ಕಾಲಿನ ಸುತ್ತಲೂ ಕಪ್ಪು ಕಾಣುವಂಥದ್ದು. ಅದು ಹಾಗೆ ಅದು ಕಪ್ಪು, ಅದು ಇರಿಟೇಷನ್ ಆಗ್ತದೆ, ಚರ್ಮ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ತುರಿಕೆ ತುರಿಸಿ 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 ಅದು ನೆಕ್ಸ್ಟ್ ಸ್ಟೇಜ್, ಥರ್ಡ್ ಸ್ಟೇಜಲ್ಲಿ ಅಲ್ಸರ್ ಅಥವಾ ಹುಣ್ಣು ಗಾಯಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವೇನು ಅಂದ್ಕೊಳ್ತೇವೆ ಏನೋ ತಾಗಿ ಗಾಯ ಆದ್ದು ಅಂತೇಳಿ, ಅಲ್ಲ. ಅದು ಆ್ಯಕ್ಚುಲಿ ಈ ಚರ್ಮ ಸಪೂರ ಆಗಿ ಯಾವುದೊಂದು ಸಣ್ಣ ಗಾಯ ಆದರೂ ಸಾಕು, ಅದು ಒಡೆದು ಅಲ್ಲಿ ಹುಣ್ಣು, ಆ ಹುಣ್ಣು ಆದರೆ ಮತ್ತೆ ಅದು ಗುಣ ಆಗೋದೇ ಇಲ್ಲ. ನೀವು ಎಷ್ಟೇ ಅದಕ್ಕೆ ಮುಲಾಮುಜ್ಜಿ ಮಾತ್ರೆ ಉಜ್ಜಿ ಏನೇ ಆದರೂ ಆ ಗಾಯ ಗುಣ ಆಗೋದೇ ಇಲ್ಲ. ಅದಕ್ಕೆ ಆ ವೆರಿಕೋಸ್ ವೇನಿದ ಒಂದು ಚಿಕಿತ್ಸೆ ಆಗದೆ ಆ ಗಾಯ ಗುಣ ಆಗೋದೇ ಇಲ್ಲ. ಸೊ ಇದು 3 ಸ್ಟೇಜಲ್ಲಿ ಇನ್ನು ಎಷ್ಟು ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗ್ತದೆ. ಸೊ ನಾವು ಸಾಮಾನ್ಯವಾಗಿ ಫಸ್ಟ್ ಇನಿಷಿಯಲ್ 3 ಸ್ಟೇಜಸ್ ಅಂದರೆ, ಒಂದೇದು ಸಣ್ಣ ಸಣ್ಣ ರಕ್ತನಾಳಗಳು ಉಬ್ಬಿರುವಂಥದ್ದು ಕಾಣಬಹುದು, ತುಂಬ ನೋವಿರ್ತದೆ ಆ ಟೈಮಲ್ಲಿ, ಕಾಲೆಲ್ಲ ತುಂಬ ನೋವು ಬರ್ತದೆ. ಎರಡನೇದು ನೋವು ಕಡಿಮೆ ಆಗ್ತದೆ, ಕಾಲು ಬೀಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ತುಂಬ ಬೀಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೂರನೇ ಇದರಲ್ಲಿ ನಾನು ಹೇಳಿದಾಗ ಹುಣ್ಣಾಗುವಂಥದ್ದು, ಹುಣ್ಣಾಗ್ತದೆ. ಕೆಲವರಿಗೆ ಮನೆಯಲ್ಲಿ ಇರುವಾಗಲೇ ಅದು ರಕ್ತನಾಳಗಳು ಕೆಲವರು ತುಂಬ ಉಬ್ಬಿರ್ತದೆ, ಎಷ್ಟೋ ವರ್ಷಗಳಿಂದ ಹಾಗೆ ನೆಗ್ಲೆಕ್ಟ್ ಮಾಡಿರ್ತಾರೆ, ಅದು ಉಬ್ಬಿರೋ ರಕ್ತನಾಳ ಒಡೆದು ಮನೆಯಲ್ಲಿ ಬ್ಲೀಡಿಂಗ್ ಆಗುವ ಅಥವಾ ಸಂದರ್ಭಗಳು ಇರ್ತವೆ. ಅದರಿಂದ ಈ 3 ವಿಭಾಗಗಳಲ್ಲಿ ನಾವು ಇದನ್ನ, ಈ ರೋಗ ಏನು ಸಾಮಾನ್ಯ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ, ಇದನ್ನ ನಾವು ಹೀಗೆ ವಿಭಾಗಿಸಬಹುದು. ಈಗ ನೀವು ಮಾತಾಡುವಾಗ ಕೆಲವೊಂದು ವಿಚಾರಗಳನ್ನ ಗಮನಿಸಿದಾಗ ನೀವು ಹೇಳಿದ್ರಿ ನಿಂತುಕೊಂಡು ಕೆಲಸ ಮಾಡೋರಿಗೆ ಕೂಡ ಇದು ಕಾಡುತ್ತೆ ಅಂತ. ಯೂಶುವಲಿ ಈಗ ಟೀಚರ್ಸ್ ಆಗಿರ್ಲಿ ಅಥವಾ ನಿಂತ್ಕೊಂಡು ಕೆಲಸ ಮಾಡೋರಾಗಿರ್ಲಿ, ಅವರು ಮೊದಲೇ ಹೇಳೋಂಥದ್ದು ನನಗೆ ಗಂಟು ನೋವಿದೆ ಅನ್ನುವಂಥದ್ದು. ಗಂಟು ನೋವು ಅಂತ ಅವ್ರು ಹೇಳ್ತಾರೆ, ಇದಕ್ಕೂ ವೆರಿಕೋಸ್ ವೇನ್ಸ್ಗೆ ಏನಾದ್ರು ಸಂಬಂಧ ಇದೆಯಾ ಅನ್ನೋದು? ಡೈರೆಕ್ಟ್ ಸಂಬಂಧ ಇಲ್ಲ. ಗಂಟು ನೋವಿಗೂ ಮತ್ತೆ ಗಂಟು ನೋವು ನಿಂತಾಗ ಅಥವಾ ತುಂಬಾ ಶ್ರಮ ಪಟ್ಟಾಗ ಗಂಟು ನೋವು ಬರಬಹುದು, ಬಟ್ ವೆರಿಕೋಸ್ ವೇನ್ಸಿಗೂ ಗಂಟು ನೋವಿಗೂ ಸಂಬಂಧ ಇಲ್ಲ. ಗಂಟು ನೋವು ಬರುವಂತದ್ದು ಹೆಚ್ಚಾಗಿ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಅದು ಕೆಲವು ಬೊಜ್ಜಿನಿಂದ ಕೂಡಿದಾಗ ಅಥವಾ ನೆಕ್ಸ್ಟ್ ಒಂದು 50 ವರ್ಷ ಆದ ಮೇಲೆ ಒಳಗಡೆ ನಮ್ಮ ಮರದ ಹಾಗೆ ಆರ್ಥ್ರೈಟಿಸ್ ಅಂತ ಹೇಗೆ ಅಂದ್ರೆ, ಮರ ಹೊರಗಡೆಯಿಂದ ಚಂದ, ಹಳೆ ಮರ ಹೊರಗಡೆಯಿಂದ ಚಂದ ದೊಡ್ಡ ವಿಶಾಲವಾಗಿ ಕಾಣ್ತದೆ, ನೀವು ಹೀಗೆ ಮುಟ್ಟಿ ನೋಡ್ರೆ ಒಳಗಡೆ ಟೊಳ್ಳು ಇರ್ತದೆ. ಹಾಗೆ ಮೂಳೆಗಳು ಹಾಗೆ ಈ ಹೆಂಗಸರಲ್ಲಿ ಸಾಮಾನ್ಯವಾಗಿ ಇದು ಮಂತ್ಲಿ ಇದು ಪೋಸ್ಟ್ ಮೆನೋಪಾಸ್ ಅಂದ್ರೆ ಮುಟ್ಟು ನಿಂತ ನಂತರ ಸಮಯದಲ್ಲಿ ಕೆಲವು ಹಾರ್ಮೋನ್ಗಳ ಇದರಿಂದಾಗಿ ಬೋನು ಟೊಳ್ಳಾಗ್ತಾ ಹೋಗ್ತದೆ ಒಳಗಡೆಯಿಂದ. ಸೊ ಅಂಥವರಿಗೆಲ್ಲ ಈ ಮೊಣಗಂಟು ನೋವು ಅದೆಲ್ಲ ತುಂಬಾ ಸಾಮಾನ್ಯವಾಗಿ. ಬಟ್ ಅದೇ ಹೆಂಗಸರಲ್ಲಿ ವೆರಿಕೋಸ್ ವೇನ್ಸು ಇರ್ಬೋದು. ಹೆಂಗಸರಲ್ಲಿ ವೆರಿಕೋಸ್ ವೇನ್ಸ್ ಮತ್ತೆ ಆರ್ಥ್ರೈಟಿಸ್ ಎರಡು ಒಟ್ಟೊಟ್ಟಿಗೆ ಬರ್ತದೆ. ಅದಕ್ಕೆ ಅವ್ರು ಸಾಮಾನ್ಯವಾಗಿ ಅವ್ರು ಬರೋದು ನೀವು ಹೇಳಿದಾಗೆ ಗಂಟು ನೋವುಗಳೇ ಬರ್ತಾರೆ, ಯಾಕಂದ್ರೆ ಅದು ತುಂಬಾ ನಡಿಲಿಕ್ಕೆ ಆಗುದಿಲ್ಲ. ಬಟ್ ಬಂದಾಗ ನಾವು ನೋಡಿದಾಗ ಎಲ್ಲರಿಗೂ ಅವರಿಗೆ ವೆರಿಕೋಸ್ ವೇನ್ಸು ಇರ್ತದೆ. ಸೊ ಅದಕ್ಕೆ ಡೈರೆಕ್ಟ್ ಸಂಬಂಧ ಇಲ್ಲ, ಬಟ್ ಎರಡು ಒಟ್ಟಿಗೆ ಇರಬಹುದು. ಎಸ್. ಸೊ ನೀವು ರಕ್ತನಾಳಗಳ ಬಗ್ಗೆ ಹೇಳಿದ್ರಿ, ನೀಲಿ ಬಣ್ಣ ಇರುತ್ತೆ ಅಂತ. ಈಗ ನಾವು ಕಾಲಿದ್ದು ಅಷ್ಟು ಗಮನಿಸ್ಲಿಕ್ಕೆ ಹೋಗ್ಲಿಲ್ಲ, ಆದ್ರೆ ಕೈಯ ಭಾಗದಲ್ಲಿ ಕೆಲವೊಂದು ಹಸಿರು ನೀಲಿ ಅಂತ, ಈಗ ಬಹುಶಃ ಜನರಿಗೆ ಭಯ ಆಗಿರುತ್ತೆ, ಈ ಕಲರ್ ಇದೆ ಅಲ್ವಾ, ಏನೋ ಸಮಸ್ಯೆನಾ ಅಂತ. ಇಲ್ಲಿ ಯಾಕೆ ಬಣ್ಣ ಇರುತ್ತೆ? ಹುಡುಗಿಯರು ತುಂಬಾ ಜನ ಬರ್ತಾರೆ, ಎಸ್ಪೆಷಲಿ ಇಟ್ಸ್ ಓನ್ಲಿ ಕಾಸ್ಮೆಟಿಕ್ ಅಪಿಯರೆನ್ಸ್. ಓಕೆ, ಕೆಲವರು ಅದು ಯಾರಿಗೆ ತುಂಬಾ ಫ್ಯಾಟಿನ ಅಂಶ ಕಡಿಮೆ ಇರ್ತದೆ, ತುಂಬಾ ಫೇರ್ ಆಗಿರ್ತಾರೆ ಕೆಲವರು, ಅಥವಾ ಫ್ಯಾಟಿನ ಅಂಶ ಕಮ್ಮಿ ಇದ್ದವರಿಗೆ ಈ ರಕ್ತನಾಳಗಳು ಉಬ್ಬಿ ಕಾಣುವಂಥದ್ದು. ಉಬ್ಬಿರ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಕೈಯಲ್ಲಿ ಯೂಶಲಿ ಬರುದಿಲ್ಲ ಈ ವೆರಿಕೋಸ್ ವೇನ್ಸ್ ಅಂತ ಹೇಳುವಂತ, ತುಂಬಾ ರೇರ್, ಎಷ್ಟೋ ಒಂದು ಲಕ್ಷ ಅಥವಾ ಕೋಟಿ ಅಂತ ಒಂದು ಕಡಿಮೆ. ಕೈಯಲ್ಲಿ ವೆರಿಕೋಸ್ ವೇನ್ಸ್ ಆಗೋದು ತುಂಬಾ ಕಡಿಮೆ, ಆಗೋದಿಲ್ಲ. ಬಟ್ ನೀವು ಹೇಳಿದಾಗೆ ತುಂಬಾ ಯಾರು ಬಿಳಿ ಇದ್ರೆ ಅಥವಾ ತುಂಬಾ ಚರ್ಮ ಫ್ಯಾಟ್ ಅಂಶ ಕಮ್ಮಿ ಇದ್ರೆ ಈ ರಕ್ತನಾಳಗಳು ಚರ್ಮದ ಕೆಳಗಡೆ ಇರ್ತವೆ, ರಕ್ತನಾಳಗಳು ಫ್ಯಾಟಿನ ಅಡಿಯಲ್ಲಿ ಹುದುಗಿರ್ತವೆ. ಫ್ಯಾಟ್ ಕಮ್ಮಿ ಆದಾಗ ಅದೇ ಉಬ್ಬಿ ಕಾಣ್ತದೆ. ನೀವು ಅಂತವ್ರು ಸಿಕ್ಕಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ನರ್ಸ್ಗಳಿಗೆಲ್ಲ ತುಂಬಾ ಖುಷಿ ಆಗ್ತದೆ. ಸುಲಭದಲ್ಲಿ ಅವರಿಗೆ ಇದು ಅದು ಕ್ಯಾನ್ಯುಲಾ ಹಾಕ್ಲಿಕ್ಕೆಲ್ಲ ಸುಲಭದಲ್ಲಿ ಇದ್ರೆ ಹುಡುಕಿದಷ್ಟು ಸಿಗುದಿಲ್ಲ, ರಕ್ತನಾಳಗಳು ಎಷ್ಟೋ ಜನಕ್ಕೆ ಸಿಗೋದೇ ಇಲ್ಲ. ಅಂತವರೆಲ್ಲ ಬಂದ್ರೆ ನಮ್ಮ ಶುಶ್ರೂಷಕಿಯರು ತುಂಬಾ ಖುಷಿಯಿಂದ ಕ್ಯಾನ್ಯುಲಾ ಹಾಕಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಬಟ್ ಅದು ತೊಂದರೆ ಅಲ್ಲ, ಅದ್ರ ಬಗ್ಗೆ ಏನು ವರಿ ಮಾಡ್ಬೇಕು ಅಂತಲೂ ಇಲ್ಲ. ಸೊ ಈ ಒಂದು ತೊಂದರೆ, ಕಾಯಿಲೆ ಅಂತ ಹೇಳಬಾರದು, ತೊಂದರೆ ಅಂತ ಹೇಳ್ಬೇಕು. ಈ ಒಂದು ತೊಂದರೆ ಬಂದಾಗ ಯಾವ ಯಾವ ರೀತಿಯ ಕ್ರಮಗಳನ್ನ ನಾವು ತಗೊಳ್ಬಹುದು ಅನ್ನುವಂಥದ್ದು. ಮೊದಲನೇದಾಗಿ ಎಲ್ಲರೂ ಕೂಡ ಡಾಕ್ಟರ್ ನಂಬುದಕ್ಕಿಂತ ಅವರವರ ಕೆಲವೊಂದು ಸ್ಕಿಲ್ಸ್ ಅನ್ನ ಜಾಸ್ತಿ ನಂಬ್ತಾರೆ. ನಾವೇನಾದ್ರೂ ಮಾಡ್ಬೇಕು ಆಮೇಲೆ ಡಾಕ್ಟರ್ ಮೀಟ್ ಆಗೋಣ ಅಂತ. ಮೊದಲು ನಾವೇನ್ ಮಾಡ್ಕೊಳ್ಬಹುದು, ಏನೆಲ್ಲ ಕ್ರಮಗಳು ತಗೊಳ್ಬಹುದು? ಎಲ್ಲದಕ್ಕಿಂತ ಮೊದಲಾಗಿ ನೀವು ಸ್ವಚಿಕಿತ್ಸೆ ಮಾಡೋದು ಬಿಡುದೇ ನೀವು ಮಾಡುವಂತ ಒಳ್ಳೆ ಕೆಲಸ, ಮೊದಲು ಮಾಡುವಂತ ಒಳ್ಳೆ ಕೆಲಸ ಸ್ವಚಿಕಿತ್ಸೆ. ಅಥವಾ ಇಲ್ಲಿ ಅವರಿವರ ಮಾತು ಕೇಳಿಕೊಂಡು, ಎಸ್ಪೆಷಲಿ ನಮ್ಮ ಗೂಗಲ್ ಡಾಕ್ಟರ್ ಇದನ್ನ ಮಾತನ್ನ ಕೇಳೋದು ಬಿಡಿ. ನಿಮ್ಮ ಸುತ್ತಮುತ್ತಲೇ ಅದೆಷ್ಟೋ 10, 15, 20 ವರ್ಷ ಇದೇ ವಿಷಯದಲ್ಲಿ ಪಳಗಿದವರು, ಓದಿದವರು ಇರ್ತಾರೆ. ಒಂದು ಸಲಹೆ ಅಥವಾ ಸೂಚನೆ ತೆಗೆದುಕೊಳ್ಳಿ. ಟ್ರೀಟ್ಮೆಂಟ್ ಅಂತ ಹೇಳೋದು ವೆರಿಕೋಸ್ ವೇನಿಗೆ ಅಷ್ಟೊಂದು ದೊಡ್ಡ ಅಂತ ಟ್ರೀಟ್ಮೆಂಟ್ ಏನೂ ಇಲ್ಲ. ಅದನ್ನು ಟ್ರೀಟ್ಮೆಂಟ್ ಅನ್ನ 2-3 ವಿಭಾಗವಾಗಿ ವಿಂಗಡಿಸಬಹುದು.
ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದರೆ ನಾನು ಹೇಳಿದೆ ವೆರಿಕೋಸ್ ವೇನ್ 3 ಸ್ಟೇಜಲ್ಲಿ ಬರ್ತದೆ ಅಂತ. ಒಂದು ಸಣ್ಣ ಅದು ರಕ್ತನಾಳಗಳು ತುಂಬ ಸ್ವಲ್ಪ ದೊಡ್ಡದಾದರೆ ಆ ಸ್ಟೇಜಲ್ಲಿ ಕೆಲವು ಒಂದು ಮಾತ್ರೆ ಇದೆ. ಆ ಮಾತ್ರೆನ ಕೊಟ್ಟರೆ ತುಂಬ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಬೇಕಾಗ್ತದೆ. 1 ವಾರ 10 ದಿನದಲ್ಲಿ ಕಡಿಮೆ ಆಗೋದಿಲ್ಲ, ಕೆಲವು ತಿಂಗಳ ತಗೊಳ್ಬೇಕಾಗ್ತದೆ. ಅದನ್ನು ತಗೊಂಡ್ರೆ ಆ ವೇನ್ಗಳನ್ನ ಅಲ್ಲಿಗೆ ಸ್ಟ್ರಿಂಕ್ ಮಾಡ್ಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದರೆ. ಎರಡನೇದೇನು ಅಂದರೆ ಒಂದು ಸ್ಕ್ಲೀರೋಥೆರಪಿ ಅಂತ, ಅಂದರೆ ಒಂದು ರೀತಿಯ ಒಂದು ದ್ರಾವಣ, ಅದು ಒಂದು ರೀತಿಯ ದ್ರವಣವನ್ನು ನಾವು ಇಂಜೆಕ್ಷನ್ ಮೂಲಕ ಎಲ್ಲೆಲ್ಲಿ ನರಗಳು ಅದು ವೇನ್ಗಳು ದೊಡ್ಡದಾಗಿದೆ ಅಲ್ಲಿಗೆ ನಾವು ಇಂಜೆಕ್ಟ್ ಮಾಡ್ತೇವೆ. ಅಲ್ಲಿಗೆ ಎಲ್ಲಿ ಉಬ್ಬಿರುವ ರಕ್ತನಾಳ ಕಂಡ್ರೆ ಅಲ್ಲಿಗೆ ನಾವು ಆ ಇಂಜೆಕ್ಷನ್ ಸ್ಕ್ಲೀರೋಥೆರಪಿ ಅಂತ, ಅದು ಅಲ್ಲಿಗೆ ಆ ರಕ್ತನಾಳ ಅಲ್ಲಿಗೆ ಶ್ರಿಂಕ್ ಆಗಿ ಬಿಡ್ತದೆ. ಇದು ಎರಡನೇದು ಸ್ಕ್ಲೀರೋಥೆರಪಿ ಅಂತ. ಮೂರನೇದು ತುಂಬಾ ರಕ್ತನಾಳ ದೊಡ್ಡದಾಗಿದೆ, ತುಂಬಾ ರಕ್ತ ಲೀಕ್ ಆಗ್ತಾ ಉಂಟು ಅಂತ ಹೇಳಿ ಆದ್ರೆ ಸಣ್ಣ ಸರ್ಜರಿ. ಈಗಂತೂ ತುಂಬಾ ಅಡ್ವಾನ್ಸ್ ಆಗಿದೆ, ನಮ್ಮ ಮೆಡಿಕಲ್ ಫೀಲ್ಡ್ ಟೆಕ್ನಾಲಜಿಯಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಆಪರೇಷನ್ ಅಂತ ಹೇಳುವಾಗೆ ಇಲ್ಲ, ಒಂದು ಸಣ್ಣ ಪ್ರೊಸೀಜರ್ನ ಹಾಗೆ, ಒಂದು ಉಗುರು ಕಟ್ ಮಾಡಿದ ಹಾಗೆ ಆ ರೀತಿಯಲ್ಲಿ ನಾವು ಈಗ ನಡೆದು ಹೋಗ್ತದೆ. ಎಲ್ಲಿ ನಮ್ಮ ಕೆಲವು ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ತದೆ, ಒಂದು ಸ್ಕ್ಯಾನಿಂಗ್ ಮಾಡಿಸ್ತೇವೆ ಪೇಷಂಟ್ ಯಾವ ಈ ಉಬ್ಬಿರೋ ರಕ್ತನಾಳಗಳೊಂದಿಗೆ ಬಂದಾಗ. ಮೊದಲನೇದಾಗಿ ಅವ್ರ ಹತ್ರ ನಿಮ್ಮ ಹಿಸ್ಟ್ರಿ ಎಲ್ಲ ಕೇಳ್ತೇವೆ, ಏನ್ ತೊಂದ್ರೆ, ಹೇಗೆ, ನಿಮ್ಮ ಮನೆಯಲ್ಲಿ ಯಾರಿಗಾರು ಈ ತರ ಇದೆಯಾ, ಆನುವಂಶಿಕವಾಗಿ ಬರ್ಬೋದು ಕೆಲವರಿಗೆ, ಕೆಲವು ಮನೆಯಲ್ಲಿ ಎಲ್ಲರಿ ಸದಸ್ಯಗಳು ಇದೇ ರೀತಿ ತೊಂದರೆ ಇರ್ತದೆ. ಸೊ ಆ ರೀತಿ ನಾವು ಅವರ ಬಗ್ಗೆ ಸ್ವಲ್ಪ ವಿಚಾರಿಸ್ತೇವೆ, ಯಾವ ಕಾರಣದಿಂದ ಬಂದಿರಬಹುದು ಅಂತ ನಾವು ಅದನ್ನ ಅವಲೋಕನ ಮಾಡಿ ನಂತರ ಕೆಲವು ಪರೀಕ್ಷೆಗಳನ್ನ ಮಾಡ್ತೇವೆ. ನಿಮಗೆ ಅದರಲ್ಲೂ ಕೆಲವು ನಮ್ಮ ನಡುಭಾಗದಲ್ಲಿ ಬರ್ಬೋದು ಅಥವಾ ಹಿಂಭಾಗದಲ್ಲಿ ಬರ್ಬೋದು, ಕಾಲಲ್ಲಿ 2-3 ಕಡೆ ಉಂಟು. ಸೊ ಯಾವ ರಕ್ತನಾಳ ಅದರಲ್ಲಿ ಎಫೆಕ್ಟ್ ಆಗಿದೆ ಅಂತ ನೋಡ್ತೇವೆ. ಅದಾದ ನಂತರ ಸ್ಕ್ಯಾನಿಂಗ್, ಡಾಪ್ಲರ್ ಸ್ಕ್ಯಾನಿಂಗ್ ಅಂತ ಉಂಟು. ಅದರಲ್ಲಿ ಅವರು ಸ್ಕ್ಯಾನಿಂಗ್ ಅಲ್ಲಿ ನೋಡಿದಾಗ ಕಾಣ್ತದೆ ರಕ್ತನಾಳ ಹೇಗುಂಟು, ಸಣ್ಣದಾಗಿದೆಯಾ ದೊಡ್ಡದಾಗಿದೆಯಾ, ಎಷ್ಟು ಸೈಜ್ ಉಂಟು, ಅದೇ ರೀತಿ ಎಲ್ಲಿ ಲೀಕ್ ಆಗ್ತಾ ಉಂಟು ರಕ್ತ, ಎಲ್ಲ ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಆ ಒಂದು ಸ್ಕ್ಯಾನಿಂಗ್ ಮಾಡಿಕೊಂಡು ರಿಪೋರ್ಟ್ ಬಂದಾಗ ಅದು ತುಂಬಾ ತೊಂದರೆ ಉಂಟು, ಆಗ ಲೀಕ್ ಆಗ್ತಾ ಉಂಟು ಅಂತ ಹೇಳಿ, ಆದ್ರೆ ಎಲ್ಲಿ ಲೀಕ್ ಉಂಟು ಅಲ್ಲಿ ಮಾತ್ರ ಒಂದು ಸಣ್ಣ ಅವರು ಈಗ ಎಷ್ಟು ನೋಡಿ ಅಡ್ವಾನ್ಸ್ ಅಂದ್ರೆ ರೇಡಿಯಾಲಜಿಸ್ಟ್ ಅಥವಾ ಸ್ಕ್ಯಾನಿಂಗ್ ತಜ್ಞರೇ ನಮಗೊಂದು ಮಾರ್ಕ್ ಮಾಡಿ ಕೊಡ್ತಾರೆ. ಇಡೀ ರಕ್ತನಾಳ ಎಲ್ಲಿ ಉಂಟಲ್ಲ ಅಲ್ಲಿ ಒಂದು ಅವರ ಮಾರ್ಕರ್ಲಿ ಒಂದು ಸಣ್ಣದೊಂದು ಪಾಯಿಂಟ್ ಮಾಡಿ ಕೊಡ್ತಾರೆ, ಇಲ್ಲಿ ಲೀಕ್ ಉಂಟು ಅಂತೇಳಿ. ನಮಗೆ ಎಷ್ಟು ಶಸ್ತ್ರಚಿಕಿತ್ಸಕರಿಗೆ ಎಷ್ಟು ಸುಲಭ ಆಗ್ತದೆ ಅಂದ್ರೆ ನಾವು ಅಲ್ಲಿ ಎಷ್ಟು ಒಂದು ಡಾಟ್ ಅಲ್ಲಿ ಮಾತ್ರ ಒಂದು ಸಣ್ಣ ಇಷ್ಟು ಸಣ್ಣ ತೂತು ಮಾಡ್ತೇವೆ. ತೂತು ಮಾಡಿದ ಕೂಡ ಚರ್ಮದ ಕೆಳಗಡೆ ರಕ್ತನಾಳ ಉಂಟು, ಸೊ ರಕ್ತನಾಳ ಸಿಗ್ತದೆ, ಅದನ್ನ ಅಲ್ಲಿಗೆ ಕಟ್ಟಿ ಬಿಡ್ತೇವೆ, ಅಷ್ಟೇ, ಮುಗೀತು. ಮತ್ತೆ ಆ ರಕ್ತನಾಳದಲ್ಲಿ ಅದು ರಕ್ತನಾಳ ಹೇಗಾರು ಹಾಳಾಗಿ ಹೋಗಿರ್ತದೆ, ಅದು ವಾಪಸ್ ಸರಿಯಾಗ್ಲಿಕ್ಕೆ ಅಂತಿಲ್ಲ. ಸೊ ಅದನ್ನು ಕಟ್ಟಿ ಬಿಟ್ರೆ ಆಯ್ತು, ಅಷ್ಟು ಆಪರೇಷನ್ ಮುಗೀತು. ನೆಕ್ಸ್ಟ್ ಇದು 3ನೇ ಹಂತ ಅಂದ್ರೆ ಇದು ಹುಣ್ಣಾಗುವಂಥದ್ದು. ಹುಣ್ಣಿಗೆ ನೀವು ಎಷ್ಟೇ ಮದ್ದು ಮಾಡಿ ಅಥವಾ ಎಷ್ಟೇ ಬ್ಯಾಂಡೇಜ್ ಮಾಡಿ ಡ್ರೆಸ್ಸಿಂಗ್ ಮಾಡಲಿ ಅದು ಗುಣ ಆಗೋದಿಲ್ಲ. ಆ ಹುಣ್ಣಿನ ಮೇಲೆಯೇ ಒಂದು ದೊಡ್ಡದಾದಂಥ ರಕ್ತನಾಳಗಳು ಇರ್ತವೆ. ಅದು ಕ್ರಮವೇ ಹಾಗೆ, ಎಲ್ಲಿ ಹುಣ್ಣಾಗಿದೆ ಅದರ ಮೇಲೆ ಒಂದು ರಕ್ತನಾಳ ಉಬ್ಬಿರ್ತದೆ, ಅದರಿಂದಾಗಿ ಅಲ್ಲಿ ಆ ಹುಣ್ಣಾಗಿರುವಂಥದ್ದು. ಆ ರಕ್ತನಾಳವನ್ನು ಕಟ್ಟಿದ ಕೂಡಲೇ ಅದು ಆಟೋಮೆಟಿಕ್ ಆಗಿ ಹುಣ್ಣು ಹೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇನ್ನು ಕೆಲವು ಕಾಂಪ್ಲಿಕೇಟೆಡ್ ಆಗಿ ಎಲ್ಲ ತೊಂದರೆಗಳನ್ನ ಮಾಡಿಕೊಂಡು ಬಂದಿರ್ತಾರೆ, ಅವರಿಗೆ ಅಷ್ಟೇ ಸಮಯ. ಏನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಟ್ರೀಟ್ಮೆಂಟ್ ಅಲ್ಲಿ ನೀವು ಎಷ್ಟು ಬೇಗ, ಎಷ್ಟು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಡಾಕ್ಟರ್ ಹತ್ರ ಹೋಗಿ ಅಥವಾ ಯಾರ ಹತ್ರ ಹೋಗಿ ಅದನ್ನ ಪರಿಹಾರ ತಗೊಳ್ತಿರೋ ಅಷ್ಟು ಬೇಗ ಗುಣ ಆಗ್ತದೆ. ನೀವು 10 ವರ್ಷದಿಂದ ಸಮಸ್ಯೆ ಇಟ್ಟುಕೊಂಡು ಮತ್ತೆ ಹೋದ್ರೆ ಗುಣ ಆಗ್ಲಿಕ್ಕೂ 10 ತಿಂಗಳು ಬೇಕಾಗ್ಬೋದು ಅಥವಾ 10 ವಾರ ಬೇಕಾಗ್ಬೋದು. ನೀವು ಸ್ಟಾರ್ಟಿಂಗ್ ಅಲ್ಲೇ 1 ತಿಂಗಳಿನ ಸಮಸ್ಯೆಯಲ್ಲಿ ಹೋದ್ರೆ 1 ವಾರದಲ್ಲಿ ಗುಣ ಆಗ್ಬೋದು. ಸೊ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಒಂದು ಈ ಥರ ತೊಂದರೆಗಳು ಬಂದಾಗ, ನಾನು ವೆರಿಕೋಸ್ ವೇನ್ಸ್ ಅಂತ ಹೇಳೋದಲ್ಲ, ಯಾವುದೇ ಸಮಸ್ಯೆಗಳು ಬಂದಾಗ ಸ್ಟಾರ್ಟಿಂಗ್ ಅಲ್ಲೇ ಒಂದು ಎಕ್ಸ್ಪರ್ಟ್, ಇದು ನಾನು ಇದ್ದವ್ರದ್ದೆಲ್ಲ ಕೇಳಿ ಅಂತ ಹೇಳೋದಿಲ್ಲ, ಅದೇ ವಿಷಯದಲ್ಲಿ ಪಳಗಿದವ್ರದ್ದೊಂದು ಸೂಚನೆ ಅಥವಾ ಸಲಹೆ ತಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇಷ್ಟು ಮುಂದೆ ಯಾವುದೋ ಆಗುವಂತ ಎಷ್ಟೋ ಒಂದು ಅಡ್ಡ ಪರಿಣಾಮಗಳು, ದುಷ್ಪರಿಣಾಮಗಳನ್ನು ನಾವು ತಪ್ಪಿಸ್ಬೋದು. ನಾವು ಡಾಕ್ಟರ್ ಹತ್ರ ಹೋದ್ರೆ 200 ರೂಪಾಯಿ ಕೊಡಬೇಕಾಗ್ತದೆ ಅಂತ ಹೇಳುವ ಒಂದೇ ಒಂದು ಆಸೆಯಿಂದ ನಾವು ಮುಂದೆ 20,000 ಖರ್ಚು ಮಾಡಬೇಕಾಗೋದನ್ನ ನಾವು ಆಲೋಚನೆ ಮಾಡೋದಿಲ್ಲ. ಅದರಿಂದ ಈ ನಿಟ್ಟಿನಲ್ಲಿ ಜನರು ಸ್ವಲ್ಪ ಸ್ವಲ್ಪ ಗಮನ ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಎಸ್ ಡಾಕ್ಟರ್, ನಿಮ್ಮ ಜೊತೆ ಮಾತುಕತೆ ಮುಂದುವರಿತದೊಂದು ವಿರಾಮ ತಗೊಂಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಈ ಉಬ್ಬಿರುವ ರಕ್ತನಾಳಗಳ ತೊಂದರೆ ನಮ್ಮ ಜೀವನವನ್ನ ಕುಗ್ಗಿಸಬಾರದು. ಇದನ್ನ ನಾವು ಯೋಚನೆ ಮಾಡ್ತಾ ಒಂದು ವಿರಾಮ ತಗೊಂಬರೋಣ. ಟೇಕ್ ಅ ಬ್ರೇಕ್.
ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅರ್ಥಪೂರ್ಣವಾಗಿ ಅರ್ಥ ಮಾಡಿಸ್ತಾ ಇರುವಂಥ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಅವರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ಎಸ್, ಚಿಕಿತ್ಸಾ ಕ್ರಮಗಳ ಬಗ್ಗೆ ಹೇಳಿದ್ರಿ, ಯಾವ ಟ್ರೀಟ್ಮೆಂಟ್ ಅಂತ. ನೀವು ಆಗ್ಲೇ ಹೇಳಿದಾಗೆ ಡಾಕ್ಟರ್ನ ಕೆಲಸಗಳನ್ನ ತುಂಬಾ ಕಮ್ಮಿ ಮಾಡಿದೆ ಈ ತಂತ್ರಜ್ಞಾನ ಅನ್ನುವಂಥದ್ದು. ಅದ್ರ ಜೊತೆಗೆ ಕೆಲವೊಂದು ಅದರ ಬಗ್ಗೆ ಸಂಶಯ ಕೂಡ ಇದೆ. ಡಾಕ್ಟರ್ ಅನ್ನಾದ್ರೂ ನಂಬ್ತಾರೆ, ಈ ಮೆಷಿನ್ಸ್ ಅನ್ನ ಅವ್ರ ಬೇರೆ ಯಾವ್ದನ್ನು ನಂಬಕ್ ಸ್ವಲ್ಪ ಹೆದರ್ತಾರೆ. ಏನಾಗ್ಬೋದು, ಕೇಸ್ ಆಗ್ಬೋದಾ, ಏನಾದ್ರೂ ಆಗ್ಬೋದಾ ಅಂತ. ಸೊ ಲೈಕ್ ಈಗ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನ್ನುವಂಥದ್ದು, ಹೀಗಾದ್ರೆ ಡಾಕ್ಟರ್ ಪ್ರಶ್ನೆ ಮಾಡಬಹುದಲ್ವಾ, ಏನ್ ಮಾಡಿದ್ರಿ ಅನ್ನುವಂಥದ್ದು. ಇದ್ರ ಜೊತೆ ಸಾಧ್ಯ ಇಲ್ಲ, ಸಾಮಾನ್ಯ ಜನರ ಭಾವನೆ ಅದು. ಸೊ ಹಾಗಾಗಿ ಈಗ ಇದರಲ್ಲಿ ಕೆಲವೊಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ಗಳಿದೆ ನೀವು ಹೇಳಿದಾಗೆ. ಈ ಲೇಸರ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಅದ್ರ ಬಗ್ಗೆ ಏನ್ ಮಾಹಿತಿ ನಮ್ಗೆ ಕೊಡ್ತೀವಿ? ಕೀರ್ತಿ ಅವರೇ, ನಾನು ಪ್ರಾಯಶಃ ನಿಮ್ಮ ಒಟ್ಟಿಗೆ ಒಪ್ತೇನೆ ನಾನು. ಬಟ್ ಈಗ ಜನಕ್ಕೆ ನೀವು ಹೇಳಿದಾಗ ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ, ಆ ಮೆಷಿನ್ಗಳ ಮೇಲೆ. ನಾವು ನೋಡಿ ತಲೆನೋವು ಅಂತ ಬರ್ತಾರೆ ಉದಾಹರಣೆಗೆ, ನಾವೆಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡಿ ಏನು ಇಲ್ಲ ಅಂತಾರೆ. ಹೇಳ್ತಾರೆ ಇಲ್ಲ ಸರ್ ನಮಗೆ CT ಸ್ಕ್ಯಾನ್ ಮಾಡಿ. CT ಸ್ಕ್ಯಾನ್ ಮಾಡ್ಲೇಬೇಕು. ಅವ್ರಿಗೆ CT ಸ್ಕ್ಯಾನ್ ಅಲ್ಲಿ ಬಂದು ನಾರ್ಮಲ್ ಅಂತ ಹೇಳಿದ್ರೆ ಮಾತ್ರ ನಂಬಿಕೆ. ನಾವು ಡಾಕ್ಟರ್ ಹೇಳಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಂಬಿಕೆ ಇಲ್ಲ. ಸೊ ಎರಡು ಅಂದ್ರೆ ಡಾಕ್ಟರ್ ಸಲಹೆಯು ಅದರೊಟ್ಟಿಗೆ ತಂತ್ರಜ್ಞಾನ ಮೆಷಿನ್ಗಳದ್ದು ಎರಡು ಒಟ್ಟೊಟ್ಟಿಗೆ ಹೋದಾಗಲೇ ಅದಕ್ಕೊಂದು ಅರ್ಥ ಬರ್ತದೆ. ನೀವು ಹೇಳಿದ್ರೆ ಅದೇ ಚಿಕಿತ್ಸಾ ವಿಧಾನಗಳಲ್ಲಿ ಈಗ ತುಂಬ ಅಭಿವೃದ್ಧಿ ಆಗಿದೆ, ಮೊದಲಿಗಿಂತ ಈಗ ಎಷ್ಟೋ ಅಭಿವೃದ್ಧಿ ಆಗಿದೆ. ಮೊದಲೆಲ್ಲಾದರೆ ಇಡೀ ನರವನ್ನು ಓಪನ್ ಮಾಡಿ ತೆಗೆದು ಅದೆಲ್ಲ ತುಂಬ ದೊಡ್ಡ ಆಪರೇಷನ್ ಆಗ್ತಿತ್ತು. ಬಟ್ ಈಗ ನಾನೀಗ ಹೇಳಿದಾಗ ನಾವೇ ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿಕೊಂಡು ಈಗ ಸಣ್ಣ ಎಲ್ಲದು ಮೈಕ್ರೋ ಸರ್ಜರಿ ಅಂತ ಹೇಳಿದ್ರೆ ಹೇಗೆಂದರೆ, ಈಗ ಬೆಳಿಗ್ಗೆ ಪೇಷಂಟ್ ಬರ್ತಾರೆ ನಮ್ಮ ಕ್ಲಿನಿಕ್ಕಿಗೆ, ಬಂದ ಕೂಡಲೇ ಆಪರೇಷನ್ ಆಗ್ತದೆ, ಮಧ್ಯಾಹ್ನ ಸಂಜೆ ಮನೆಗೆ ಹೋಗುವಂಥದ್ದು. ಅಷ್ಟು ಡೇ ಕೇರ್ ಸರ್ಜರಿ ಆ ಮಟ್ಟಿಗೆ. ಈಗ ಶನಿವಾರ ಆಪರೇಷನ್ ಮಾಡಿಸ್ಕೊಂಡ್ರೆ ಸೋಮವಾರ ವಾಪಸ್ ಆಫೀಸಿಗೆ ಹೋಗುವ ಹಾಗೆ ಆ ಮಟ್ಟಕ್ಕೆ ತಲುಪಿದೆ ಈಗ ಲೇಸರ್. ನೀವು ಹೇಳಿದಾಗೆ ಲೇಸರ್ ಒಂದು ಅತ್ಯುತ್ತಮ ತಂತ್ರಜ್ಞಾನ, ಅತ್ಯುತ್ತಮ. ಎಷ್ಟೋ ನಮ್ಮ ದೇಹದ ಒಂದು ಸಮಸ್ಯೆಗಳಿಗೆ ಅದೀಗ ಒಂದು ಪರಿಹಾರವಾಗಿ ನಾವು ಉಪಯೋಗಿಸ್ತೇವೆ. ವೆರಿಕೋಸ್ ವೇನ್ಸಿಗೂ ಈ ಲೇಸರ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೇವೆ, ಅದನ್ನ ಉಪಯೋಗಿಸ್ಬೋದು. ಅದು ಅಷ್ಟೇ, ಒಂದು ಉಬ್ಬಿರೋ ರಕ್ತನಾಳದ ಮೂಲಕ ಒಂದು ಲೇಸರ್ದೊಂದು ಪಾಸ್ ಮಾಡ್ತೇವೆ, ಅದನ್ನು ಒಳಗಡೆ ಸುಡ್ತಾ ಬರ್ತೇವೆ. ಸೊ ಅದರಿಂದ ಈ ರಕ್ತನಾಳ ಅಲ್ಲಿಗೆ ಒಳಗಡೆ ಚಿವುಟಿ ಹೋಗುವಂಥದ್ದು ತುಂಬಾ ಎಫೆಕ್ಟಿವ್ ವಿಧಾನ. ಅದರ ತೊಂದರೆ ಎರಡು ಅಂದ್ರೆ, ಒಂದು ಅದರ ಲೇಸರ್ ಅಕ್ಕಪಕ್ಕದ ಕೆಲವು ನರಗಳಿಗೆ ಸ್ವಲ್ಪ ಕೆಲವೊಮ್ಮೆ ಡ್ಯಾಮೇಜ್ ಮಾಡೋ, ಚರ್ಮಕ್ಕೆ ಸ್ವಲ್ಪ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರ್ತದೆ, ಕರೆಕ್ಟ್ ಆಗಿ ಎಕ್ಸ್ಪರ್ಟ್ ಆಗಿ ಹತ್ರ ಮಾಡಿಸಲಿಲ್ಲ ಅಂದ್ರೆ. ಎರಡನೇದು ಏನು ಅಂದ್ರೆ ತುಂಬಾ ಕಾಸ್ಟ್ಲಿ. ಈ ವೆರಿಕೋಸ್ ಲೇಸರ್ ಸಿಗೋದೇ ಬಾರಿ ಕಡಿಮೆ. ನಾವು ಬೇರೆ ಕಡೆ ಫಾರಿನ್ ತರಿಸ್ಬೇಕು ಅದನ್ನು, ಮೆಷಿನ್ಗೆಲ್ಲ ತುಂಬಾ ಲಕ್ಷಗಟ್ಟಲೆ ಕಾಸ್ಟ್ಲಿ ಅದು. ಸೊ ಅದರ ಚಿಕಿತ್ಸೆ ಇದು ಸ್ವಲ್ಪ ಕಾಸ್ಟ್ಲಿ. ಎರಡನೇದೇ ನಾನು ಈಗ ಹೇಳಿದಾಗೆ, ಆ ಆಪರೇಷನ್ ಆದ ಮೇಲೂ ದೊಡ್ಡ ರಕ್ತನಾಳವನ್ನು ಸುಡ್ಬೋದು, ಅದರೊಟ್ಟಿಗೆ ಸಣ್ಣ ಈ ರಕ್ತನಾಳಗಳು ಕಾಣ್ತಾವಲ್ಲ ಅದು ಹಾಗೆ ಉಳ್ಕೊಳ್ತೇವೆ ಆಪರೇಷನ್ ಆದ ಕಾರಣ. ಕಾಸ್ಮೆಟಿಕ್ ಪರ್ಪಸ್ಸಿಗೆ ನಾವು ರಕ್ತನಾಳ ಕಾಣಬಾರ್ದು ಅಂತ ಹೇಳುವವರು ಅದನ್ನ ಲೇಸರ್ ತಂತ್ರಜ್ಞಾನದಿಂದ ಮಾಡಿಸಿಕೊಳ್ಬಹುದು. ಬಟ್ ನಿಜವಾಗಿಯೂ ತೊಂದರೆ ಇರುವವರು ಆ ಸಣ್ಣ ಒಂದು ಆಪರೇಷನ್ ನಾನು ಹೇಳಿದೆ ಅದನ್ನು ಮಾಡಿಸಿಕೊಳ್ಳೋದ್ರಿಂದ ಅವರ ಇದು ತೊಂದರೆಗಳು ಕಡಿಮೆ ನಿವಾರಣೆ ಆಗ್ಬೋದು. ಸೊ ಮಾತ್ರೆ ತಗೊಳ್ಳೋದಕ್ಕಿಂತ ಅದರಲ್ಲಿಂದ ಹಿಡಿದು ಸರ್ಜರಿವರೆಗೆ ಕೂಡ ಎಲ್ಲವನ್ನ ನಾವು ಹೇಗೆ ನಂಬಬಹುದು ಅಂತ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ವಿಚಾರ ಏನು ಅಂತ ಹೇಳಿದ್ರೆ, ಮಾತ್ರೆ ತಗೊಂಡ ತಕ್ಷಣ ಆಯ್ತು ನಾನು ಓಕೆ ಅಂತ ಆಗ್ತಾನೆ, ಆದ್ರೆ ಸಮಸ್ಯೆ ಮುಗೀತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಸರಿ, ಈ ನಾವೇ ಮೊದಲನೇ ಸ್ಟೇಜಲ್ಲಿ ಬಂದಾಗ ನಾವು ಮಾತ್ರೆಯನ್ನು ಕೊಡ್ತೇವೆ ಅಂತ ಹೇಳಿದೆ ನಾನು. ಒಂದು ಮಾತ್ರೆ ಉಂಟು, ಅದನ್ನ ಕೊಟ್ರೆ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ತದಷ್ಟೇ ಹೊರತು ಅದನ್ನ ಫುಲ್ ಗುಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಅಂದ್ರೆ, ಇದು ಮುಂದೆ ಇನ್ನು ಈಗ 6 ತಿಂಗಳಲ್ಲಿ ಅದು ಇನ್ನು ವೆರಿಕೋಸ್ ವೇನ್ ದೊಡ್ಡದಾಗ್ತಂತಿದ್ರೆ ಈ ಮಾತ್ರೆ ತಿಂದ್ರೆ ಒಂದು 2 ವರ್ಷಕ್ಕೆ ಮುಂದೂಡ್ಬೋದೇನೋ ಅಷ್ಟೇ. ಅದರಿಂದಲೇ ನಾವು ಫುಲ್ಲು ಮುಗಿದೋಯ್ತು ಅಂತ ಹೇಳಿ ಅಂದ್ಕೊಳ್ಳುವಾಗಿಲ್ಲ. ಮಾತ್ರೆ ಮತ್ತೆ ಹೇಗೆ ಅಂದ್ರೆ ತುಂಬಾ ಸಮಯ ತಗೊಳ್ಬೇಕಾಗ್ತದೆ. 1 ವಾರ 1 ತಿಂಗಳಲ್ಲಿ ತಗೊಂಡ್ರೆ ಸಾಕಾಗುದಿಲ್ಲ, ತುಂಬಾ ಲಾಂಗ್ ಟರ್ಮ್ ತಗೊಳ್ಬೇಕಾಗ್ತದೆ. ಯಾಕೆಂದ್ರೆ ಈ ಮಾತ್ರೆ ಏನೇ ತಗೊಂಡ್ರು ನಮ್ಮ ಈ ಮೂಲ ಕಾರಣ ಯಾವುದರಿಂದ ವೆರಿಕೋಸ್ ವೇನ್ ಆಗ್ತಾ ಇರ್ತದೆ ಅದನ್ನ ನಾವು ನಿಲ್ಲಿಸೋದಿಲ್ಲ ಅಲ್ವಾ. ಈ ಮಾತ್ರೆ ತಗೊಂಡು ಇಡೀ ದಿನ ನಿಂತ್ಕೊಂಡೇ ಇರೋದು, ಅಥವಾ ಮಾತ್ರೆ ತಗೊಂಡ್ರು ಅದು ಕೂತ್ಕೊಂಡೇ ಇರ್ತವೆ. ಹಾಗೆ ಮಾಡಿದ ಕೂಡ ನಮಗೆ ಮೂಲ ಕಾರಣ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಯಾವ ಕಾರಣದಿಂದ ನಮಗೆ ವೆರಿಕೋಸ್ ವೇನ್ ಆಗ್ತದೆ ಆ ಕಾರಣ ಹಾಗೆ ಇರುವ ಕಾರಣ ಬರೀ ಮಾತ್ರೆಯಿಂದ ಈ ಸಮಸ್ಯೆ ನಿವಾರಣೆ ಸಾಧ್ಯ ಇಲ್ಲ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ನೋವಿಂದ ಅಥವಾ ಈ ಸಣ್ಣ ವೇನ್ಸ್ಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ಕೆಲವು ಮಾತ್ರೆಗಳನ್ನು ನಾವು ಜನರ ಒಂದ್ಸಲ ಕನ್ವಿನ್ಸ್ ಮಾಡ್ಲಿಕ್ಕೋಸ್ಕರ ಕೊಡ್ತೇವೆ. ಬಟ್ ಅದರಿಂದ ಜಾಸ್ತಿ ಹೆಲ್ಪ್ ಆಗೋದಿಲ್ಲ. ಎರಡನೇದು, ಈಗ ನಾನು ಸ್ಕ್ಲೀರೋಥೆರಪಿ ಅಂತ ಹೇಳಿದೆ, ಅದರಿಂದ ನಿಜವಾಗ್ಲೂ ಉತ್ತಮ ಪರಿಣಾಮಗಳುಂಟು.
Okay. ಸಣ್ಣಾಗಿರುವಾಗಲೇ ವೇನ್ಗಳನ್ನು ನಾವು ಅಲ್ಲಿಗೆ ಇಂಜೆಕ್ಷನ್ಸ್ ಮಾಡಿ ಹಾಕಿಸಿಕೊಂಡ್ರೆ ಹೆಚ್ಚಿನ ವೇನ್ಗಳು ಕಾಣದ ಹಾಗೆ ಮಾಡ್ಬೋದು. ಹಾಗಂದ ಕೂಡಲೇ ಅದು ಒಂದ್ಸಲ ಇಂಜೆಕ್ಷನ್ ಕೊಟ್ಟ ಕೂಡಲೇ ಅದು ಫುಲ್ಲು ಆ ಕಡೆಯಲ್ಲಿ ಗುಣ ಆಗ್ತದೆ, ಮತ್ತೊಂದು ಕಡೆಯಲ್ಲಿ ಬರುವ ಚಾನ್ಸಸ್ ಇರ್ತದೆ. ಬೇರೆ ಇನ್ನೊಂದು ರಕ್ತನಾಳದಲ್ಲಿ ಎಲ್ಲರ ಬಾಡಿ ಎಲ್ಲ ರಕ್ತನಾಳಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಕಾಲಿನ ಎಲ್ಲ ರಕ್ತನಾಳಗಳಿಗೂ ಇಂಜೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಉಬ್ಬಿರೋದು ಕಾಣ್ತಾ ಉಂಟು ಅಲ್ಲಿಗೆ ನಾವು ಇಂಜೆಕ್ಷನ್ ಕೊಡ್ತೇವೆ, ಆ ರಕ್ತನಾಳ ಅಲ್ಲಿಗೆ ಶ್ರಿಂಕ್ ಆಗಿ ಹೋಗ್ತದೆ. ಇನ್ನು ಸ್ವಲ್ಪ ಸಮಯ 6 ತಿಂಗಳು ಬಿಟ್ಟ ಮೇಲೆ ಇನ್ನೊಂದು ಕಡೆ ಆಗುವ ಚಾನ್ಸಸ್ ಉಂಟು. ಅದರಿಂದಲೂ ಅಷ್ಟೇ ಕೆಲವರಿಗೆ ಎಲ್ಲ ನಿಮಗೆ ಗೊತ್ತುಂಟು, ಜನರಿಗೆ ಎಲ್ಲ ಟ್ಯಾಬ್ಲೆಟ್ಗಳು ಎಲ್ಲರಿಗೂ ನಾಟುದಿಲ್ಲ, ಅಥವಾ ಕೆಲವರಿಗೆ ಅದರಿಂದ ಕೆಲವು ರಿಯಾಕ್ಷನ್ಸ್ ಅಲರ್ಜಿ ಆಗ್ತದೆ. ಸೊ ಈ ಇಂಜೆಕ್ಷನ್ ಇಂದಲೂ ಹಾಗೆ ಕೆಲವರಿಗೆ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್, ಸ್ವಲ್ಪ ಅಲರ್ಜಿಕ್ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಇರ್ತದೆ. ಮತ್ತೆ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಅದು ಕರೆಕ್ಟ್ ಆ ರಕ್ತದ ನಾಳದ ಒಳಗೆ ಕೊಡಲಿಲ್ಲ ಅಥವಾ ಹೊರಗಡೆ ಸ್ಪಿಲ್ ಆಯಿತು ಅಂತ ಹೇಳಿ ಆದರೆ ಅದರಿಂದಾಗಿ ಸ್ವಲ್ಪ ಹೊರಗಡೆ ಚರ್ಮದ ಸುತ್ತ ಸ್ವಲ್ಪ ಕೆಂಪು ಅಥವಾ ಆ ಥರ ಆಗುವ ಅಡ್ಡ ಪರಿಣಾಮಗಳೂ ಇರ್ತದೆ. ಸ್ಕ್ಲಿರೋಥೆರಪಿ. ಮೂರನೇದು ಆಪರೇಷನ್. ನನ್ನ ಪ್ರಕಾರ ಈ ವ್ಯಾರಿಕೋಸ್ ವೇನ್ಸ್ಗೆ ಒಂದು ಅತ್ಯುತ್ತಮವಾದಂಥ ಬೆಸ್ಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ ನಾವು. ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಲ್ಸೋ. ಒಂದ್ಸಲ ಮಾಡಿಬಿಟ್ರೆ ಮತ್ತದು ರಿಕರೆನ್ಸ್ ಅಥವಾ ವಾಪಸ್ ಬರುವಂಥದ್ದು ಸಾಧ್ಯತೆಗಳು ತುಂಬ ವಿರಳ. ಅದು ಎಷ್ಟೋ 20-25 ವರ್ಷ ಆದಮೇಲೆ ನಾವಂತಿಷ್ಟು ನೋಡಿದ್ದಿಲ್ಲ, ತುಂಬ ಕಡಿಮೆ, ಅಂದರೆ ಸರಿಯಾಗಿ ಮಾಡಿದಲ್ಲಿ. ಮತ್ತೆ ಅಡ್ಡ ಪರಿಣಾಮಗಳು ಆಪರೇಷನ್ ಆದಂಥ ತುಂಬ ಕಡಿಮೆ. ಮೊದಲೆಲ್ಲರ ಅದೇ ತುಂಬ ಹಿಂದಿನ ಕಾಲದೆಲ್ಲ ರಕ್ತನಾಳವನ್ನೇ ತೆಗಿತೆಲ್ಲ ಇದ್ರು, ಅವಾಗ ಸ್ವಲ್ಪ ಅಲ್ಲಿ ಸುತ್ತಲೂ ಬ್ಲೀಡಿಂಗ್ ಆಗುವಂಥದ್ದು ಮತ್ತೆ ಸರಿಯಾಗ್ತದೆ, ಬಟ್ ಒಂದ್ಸಲಕ್ಕೆ ಬ್ಲೀಡಿಂಗ್ ಎಲ್ಲ ಆಗೋ ಚಾನ್ಸಸ್, ಅದರ ಹತ್ರ ಇರುವ ನರಕ್ಕೆ ಕೆಲವೊಮ್ಮೆ ಡ್ಯಾಮೇಜ್ ಆಗೋದು ಹಾಗೆಲ್ಲ ಆಗ್ತಿತ್ತು. ಬಟ್ ಈಗ ನಾವು ಎಷ್ಟೊದರಲ್ಲಿ ಮಾಡಿಫಿಕೇಶನ್ಸ್ ಮಾಡಿಕೊಂಡಿದ್ದೇವೆ ಅಂದರೆ ಸಣ್ಣ ಸಣ್ಣ ತೂತು 2-3 ಅರ್ಧ ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ತೂತು ಮಾಡೋದ್ರ ಮೂಲಕ ರಕ್ತನಾಳವನ್ನು ಅಷ್ಟೇ ಕಟ್ಟಿ ಹಾಕ್ತೇವೆ. ಅದರಿಂದ ನೋವು ಇರುವುದಿಲ್ಲ. ಆಪರೇಷನ್ ಆದ ಕೆಲವರು ಜನರಲ್ಲಿ ಇದೆಲ್ಲ ಒಂದು ಎಂತ ಹೇಳೋದು ಮಿಥ್ಯ ಒಂದು ಪಸರಿಸ್ತಾ ಉಂಟು. ವೆರಿಕೋಸ್ ವೇನ್ ಸರ್ಜರಿ ಅಂದ್ರೆ 1 ತಿಂಗಳು ಬೆಡ್ ರೆಸ್ಟ್ ತಗೊಳ್ಬೇಕು, ನಡಿಲಿಕ್ಕೆ ಆಗುದಿಲ್ಲ, ಅಥವಾ ಕಾಲು ಹಾಗೆ ಉಳ್ಕೊಳ್ತದೆ ಮತ್ತೆ ವಾಪಸ್ ಬರ್ತದೆ, ಹಾಗೆಲ್ಲ ತುಂಬಾ ಎಂತ ಜನರು ಮಾತಾಡಿಕೊಳ್ಳಿಕ್ಕೆ ಏನು ಬೇಕಾದ್ರೂ ಮಾತಾಡಿಕೊಳ್ತಾರೆ. ಆದ್ರೆ ಹಾಗಲ್ಲ. ನಿಜವಾಗಿ ಸತ್ಯ ಹೇಳಬೇಕು ಅಂದ್ರೆ ಆಪರೇಷನ್ ನಾನು ಯೂಶಲಿ ನಾವು ಹೇಗೆ ಮಾಡ್ತೇವೆ ಅಂದ್ರೆ ಸಂಜೆಗೆ ಆಪರೇಷನ್ ಮಾಡೋದು. ಪೇಷಂಟ್ ಕೆಲಸ ಮುಗಿಸ್ಕೊಂಡು ಸಂಜೆ 4 ಗಂಟೆಗೆ ಬರ್ತಾರೆ ಆಸ್ಪತ್ರೆಗೆ ಅಥವಾ ಕ್ಲಿನಿಕ್ಗೆ. 6 ಗಂಟೆಗೆ ಆಪರೇಷನ್ ಮಾಡೋದು, 6ರಿಂದ 7 ಗಂಟೆ, 1 ಗಂಟೆ, ಬೆಳಿಗ್ಗೆ 7 ಗಂಟೆಗೆ ಡಿಸ್ಚಾರ್ಜ್. ಅಂದ್ರೆ ಒಂದು ನೈಟಲ್ಲಿ ಅಂದರೆ ಏನು ತೊಂದರೆ ಆಗಲಿ ನಾವು ನೋಡಿ ಅಬ್ಸರ್ವೇಷನ್ಗೆ ಅಂತ ಇಟ್ಟಿರ್ತೇವೆ. ಮತ್ತು ಬೆಳಿಗ್ಗೆ ಬೇಗ ಬಂದರೆ ಸಂಜೆ ಆಗುವಾಗ 3 ಸಣ್ಣ ತೂತುಗಳು, ಅದರಿಂದಾಗಿ ನೋವು ಇರುವುದಿಲ್ಲ ಅಥವಾ ಯಾವುದೇ ರೀತಿಯ ನಡಿಲಿಕ್ಕೆ ಕೂಡಲೇ ಆಪರೇಷನ್ ಆದ ಕೂಡಲೇ ನಡಿಲಿಕ್ಕೆ ಆಗ್ತದೆ, ಅವರ ಕೆಲಸಗಳನ್ನ ಅವರಿಗೆ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಡ್ರೈವಿಂಗ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಒಂದು ಸ್ಟಿಚ್ ಮಾತ್ರ ಇರ್ತದೆ, 2-3 ಸ್ಟಿಚ್ ಇರ್ತದೆ, ಅದನ್ನು 1 ವಾರದ ನಂತರ ಸ್ಟಿಚ್ಗಳನ್ನು ತೆಗೆಯುವಂಥದ್ದು ಅಷ್ಟು. ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಆ ಆಪರೇಷನಲ್ಲಿ ನಾವು ರಕ್ತನಾಳವನ್ನು ತೆಗೆಯುವುದಿಲ್ಲ, ಬರೀ ಡಿಸ್ಕನೆಕ್ಟ್ ಮಾಡಿಡ್ತೇವೆ. ಅಂದರೆ 3-4 ಕಡೆಗಳಲ್ಲಿ ಆ ರಕ್ತನಾಳವನ್ನು ರಕ್ತ ಸಂಚಾರ ಆಗದಾಗೆ ಡಿಸ್ಕನೆಕ್ಟ್ ಮಾಡ್ತೇವೆ. ಇನ್ನು ಮಾಂಸದ ಒಳಗಡೆಯಿಂದಾಗಿ ಇನ್ನೊಂದು ರಕ್ತನಾಳ ಉಂಟು, ಅದರಲ್ಲಿ ರಕ್ತ ಎಲ್ಲ ಹೋಗ್ತಾ ಇರ್ತದೆ. ಸೊ ನಮ್ಮ ಕಾಲಲ್ಲಿ 2 ರಕ್ತನಾಳಗಳು, ಒಂದು ಮೇಲೆ ಚರ್ಮದ ಕೆಳಗಡೆ, ಇನ್ನೊಂದು ಮಾಂಸದ ಒಳಗಡೆ. ಸೊ 2 ನಿಮಗೆ ಅನ್ಸ್ಬೋದು ಈ ರಕ್ತನಾಳ ತೆಗೆದು ಬಿಟ್ರೆ ಮತ್ತೆ ರಕ್ತ ಹೇಗೆ ಹೋಗುದು ಅಂತ ಅನ್ಸಿರ್ಬೋದು ನಿಮಗೆ. ಅದಕ್ಕೆ ಹೇಳುದು ಗಾಡ್ ಇಸ್ ಗ್ರೇಟ್ ಅಂತ. ನಮ್ಮ ಸೃಷ್ಟಿ ಅಂತ ಹೇಳುವುದು ಅದಂತ ಒಂದು ಅದ್ಭುತ. ಅಂದ್ರೆ ನಮ್ಮಲ್ಲಿ ಏನೇ ಆದ್ರೂ ಅದಕ್ಕೊಂದು ನ್ಯಾಚುರಲ್ ಆಲ್ಟರ್ನೇಟಿವ್, ಒಂದು ನ್ಯಾಚುರಲ್ ಒಂದು ರೆಮಿಡಿ ಒಂದು ದೇವರು ಕೊಟ್ಟಿದ್ದಾನೆ. ಸೊ ರಕ್ತನಾಳ 2 ಇದೆ. ಸೊ ಮೇಲಿದ್ದು ಅದು ಹಾಳದ ರಕ್ತನಾಳ, ಅದನ್ನ ನಾವು ಕಟ್ಟು ಹಾಕಿದ್ರು ರಕ್ತ ಎಲ್ಲ ಡೈವರ್ಟ್ ಆಗಿ, ಈಗ ನಾನು ಇಲ್ಲಿಗೆ ಬರಬೇಕಾದ್ರೂ ಹಾಗೆ ನಮ್ಮ ಮೈನ್ ರೋಡ್ ಕೆಟ್ಟಿತ್ತು, ನಾನು ಅಲ್ಲಿ ಬ್ಲಾಕ್ ಆಗಿತ್ತು, ನನ್ನ ಸೈಡಿನ ರೋಡಲ್ಲಾಗಿ ಒಂದು ಅವರು ವ್ಯವಸ್ಥೆ ಮಾಡಿ ಕೊಟ್ಟಿದ್ರು. ಹಾಗೆ ದೇವರು ಅಷ್ಟೇ, ಕಾಲಲ್ಲಿ ಮೇಲಿನ ರಕ್ತನಾಳ ಹೋದ್ರು ಒಳಗಿನ ರಕ್ತನಾಳ ಮೂಲಕ ರಕ್ತ ಎಲ್ಲ ನಾರ್ಮಲ್ ಆಗಿ ಸಂಚಾರ ಆಗ್ತದೆ. ಅದರಿಂದ ಈ ಹಾಳದ ರಕ್ತನಾಳದ ಏನು ಉಪಯೋಗ ಬರುವುದಿಲ್ಲ. ನಾವು ಡಿಸ್ಕನೆಕ್ಟ್ 3-4 ಕಡೆಯಲ್ಲಿ ಡಿಸ್ಕನೆಕ್ಟ್ ಮಾಡ್ತೇವೆ. ಆದ್ರೂ ರಕ್ತನಾಳಲ್ಲಿ ಹೊರಗಡೆಯಿಂದ ಕಾಣ್ತಾ ಇರ್ತದೆ, ಉಬ್ಬಿರೋ ರಕ್ತನಾಳ ಕಾಣ್ತಾ ಇರ್ತದೆ, ಬಟ್ ಅದು ಯೂಸ್ ಆಗುದಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಆಪರೇಷನ್ ಆದ ಮೇಲೆ ಅದಕ್ಕೊಂದು ಬ್ಯಾಂಡೇಜ್ ಸಿಗ್ತದೆ, ಇಲಾಸ್ಟಿಕ್ ಬ್ಯಾಂಡೇಜ್, ನಾವೇ ಕಟ್ಟಿಕೊಳ್ಬಹುದು ಮನೆಯಲ್ಲಿ. ಅದನ್ನ ಕಟ್ಟಿಕೊಂಡು ಒಂದು ತಿಂಗಳಿದ್ರೆ ಆ ರಕ್ತನಾಳ ಅದು ಯೂಸ್ ಇಲ್ಲದೆ, ಈಗ ಯಾವುದೇ ಒಂದು ಮನೇಲಿ ನೀವೊಂದು ಯಾವುದೋ ಒಂದು ಎಂಥದ್ದು ಐಪ್ಯಾಡ್ ತಂದಿರ್ತೀರಿ, 1 ವರ್ಷ ಯೂಸ್ ಮಾಡೋದಿಲ್ಲ, ಏನಾಗ್ತದೆ ಹೇಳಿ, ಅಲ್ಲಿಗೆ ಕೆಟ್ಟೋಗ್ತದೆ. ಹಾಗೆ ಇದು ಅಷ್ಟೇ. ಈ ರಕ್ತನಾಳದ ಕೆಲಸ ಏನು? ರಕ್ತ ಸಂಚಲನ ಮಾಡುವುದು. ರಕ್ತ ಸಂಚಲನ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಅಲ್ಲಿಗೆ ಅದು ಚಿರಟಿ ಹೋಗುವಂಥದ್ದು. ಸೊ ಆಟೋಮೆಟಿಕಲಿ ನಾವು ಆ ಹಾಳಾದ ರಕ್ತನಾಳ ಏನಿದೆ ಅದಲ್ಲಿಗೆ ಶ್ರಿಂಕ್ ಆಗಿ ಹೋಗ್ತದೆ. ಅದರಿಂದ ನಾವು ರಕ್ತನಾಳವನ್ನು ಹೊರಗಡೆ ತೆಗಿಲೇಬೇಕು ಅಂತೇಳಿ ಏನೂ ಇಲ್ಲ. ಜಸ್ಟ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಅದನ್ನ ರಕ್ತ ಸಂಚಲನ ಆಗದ ಹಾಗೆ ನೋಡಿಕೊಂಡ್ರು ಅದರ ಟ್ರೀಟ್ಮೆಂಟ್ ಫಲಕಾರಿಯಾಗಿ ಆಗ್ತದೆ. ಇನ್ನು 3ನೇದು ಅದೇ ಹುಣ್ಣುಗಳಾದಾಗ ನಾವೆಂತ ಮಾಡ್ತೇವೆ ಅಂದ್ರೆ ಫಸ್ಟಿಗೆ ಆ ಹುಣ್ಣು ತುಂಬಾ ಇನ್ಫೆಕ್ಷನಲ್ ಆಗಿ ಬಂದಿರ್ತಾರೆ. ಸೊ ಇನ್ಫೆಕ್ಷನ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತೇವೆ.
ಮತ್ತು ಈ ಆಪರೇಷನ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಆ ಹುಣ್ಣು ಸಹ ಸರಿ ಆಗ್ತದೆ, ಗುಣ ಆಗ್ತದೆ. ಅದು ಆಟೋಮೆಟಿಕ್ ಆಗಿ ಗುಣ ಆಗ್ತದೆ. ನಾವು ಒಟ್ಟು ಟ್ರೀಟ್ಮೆಂಟ್ಗಳ ಪೈಕಿ ನಾವು ಸುಲಭವಾಗಿ ನೆನಪಿಡುವುದು, ನನ್ನ ವೀಕ್ಷಕ ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನದೊಂದು ಕಿವಿ ಮಾತು ಥರ ಹೇಳ್ತೇನೆ. ನೀವು ಸುಲಭವಾಗಿ, ನಾನು ಇಷ್ಟೆಲ್ಲ ಹೇಳಿದ್ದನ್ನು ನೀವು ತಲೆ ಕೆಡಿಸ್ಕೊಳ್ಬೇಡಿ ಏನೆಲ್ಲ ಹೇಳಿದ್ದೇನೆ ಅಂತ. ನಿಮಗೆ ನಾವು ಎಷ್ಟೋ ವರ್ಷಗಳಲ್ಲಿ ನಾವು ಕಲ್ತದ್ದು, ಈಗ ನಿಮಗೆ ಇಷ್ಟು ಒಂದೇ ನಿಮಿಷದಲ್ಲಿ ನಾನು ಸುಲಭವಾಗಿ ಹೇಳ್ತೇನೆ. ವೆರಿಕೋಸ್ ಮೇನ್ ಟ್ರೀಟ್ಮೆಂಟ್ ಸುಲಭವಾಗಿ ಹೇಳಬೇಕು ಅಂದರೆ 4 ಇಗಳನ್ನು ನೆನಪಿಸ್ಕೊಳ್ಳಿ. ಇಂಗ್ಲಿಷ್ ಇ ನೆನಪುಂಟು, ಗೊತ್ತುಂಟಲ್ಲ, ABCD. ಫಸ್ಟ್ ಇ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಯಾರಿಗೆಲ್ಲ ಸ್ವಲ್ಪ ವೆರಿಕೋಸ್ ವೇನ್ಸ್ ಉಂಟು ಏನು ಮಾಡ್ಬೋದು ಅಂದರೆ ಇಲೆವೇಷನ್ ಆಫ್ ಲಿಮ್ಸ್. ಇಲೆವೇಷನ್ ಅಂದರೆ ಕಾಲನ್ನು ಆದಷ್ಟು ಮೇಲೆ ಇಡುವಂಥದ್ದು. ನಾವು ಹೀಗೆ ಚೇರಲ್ಲಿ ಕೂತ್ಕೊಂಡಿರುವಾಗೆಲ್ಲ ಆದಷ್ಟು ಕಾಲನ್ನು ಮೇಲೆ ಇಟ್ಟು, ಅಥವಾ ಮಲಗಿರುವಾಗ ಕಾಲನ್ನು ಸ್ವಲ್ಪ ಮೇಲಿಟ್ಟು ಇದ್ರೆ ರಕ್ತ ಸಂಚಾರ ಬೆಟರ್ ಆಗ್ತದೆ. ಅದರಿಂದಾಗಿ ವೆರಿಕೋಸ್ ವೇನ್ ಅದನ್ನು ತಪ್ಪಿಸ್ಬೋದು, ಅಥವಾ ವೆರಿಕೋಸ್ ಆದ್ರೂ ಅದನ್ನು ಕಡಿಮೆ ಅಂತ ಮಾಡ್ಬೋದು, ತಡಿಬೋದು, ಅಂದ್ರೆ ಸ್ವಲ್ಪ ಕಡಿಮೆ ಮಾಡಬಹುದು. ಇಲೆವೇಷನ್ ಫಸ್ಟ್ ಇ. ಎರಡನೇದು ಇಲಾಸ್ಟಿಕ್ ಕಂಪ್ರೆಷನ್. ಈಗ ನಾನು ಹೇಳಿದಾಗ ಬ್ಯಾಂಡೇಜ್, ಒಂದು ಇಲಾಸ್ಟಿಕ್, ಇದೊಂದು ಕ್ರೇಪ್ ಬ್ಯಾಂಡೇಜ್ ಅಂತ ನೀವೆಲ್ಲ ನೋಡಿರ್ಬೋದು. ಕೆಲವರೆಲ್ಲ ಕೈಗೆ ಕಾಲು ಗಂಟು ಉಳುಕಿಸಿಕೊಂಡ್ರೆಲ್ಲ ಒಂದು ಬ್ಯಾಂಡೇಜ್ ಹಾಕ್ತಾರಲ್ಲ, ಕಂದು ಕಲರ್ ಇದು, ಅದು ಇಲಾಸ್ಟಿಕ್ ಬ್ಯಾಂಡೇಜ್. ಅದನ್ನ ಗಟ್ಟಿ ಕಟ್ಟಿದ್ರೆ ಎಂತ ಆಗ್ತದೆ ಅಂದ್ರೆ ಕಾಲಿಗೊಂದು ಪವರ್ ಅಂತ ಸ್ವಲ್ಪ ಕಂಪ್ರೆಷನ್ ಬರ್ತದೆ, ಆ ಪವರಿಗೆ ರಕ್ತ ಸಂಚಲನ ಆಗ್ತದೆ. ಅದು ಎರಡನೇದು ಇಲಾಸ್ಟಿಕ್ ಕಂಪ್ರೆಷನ್. ಥರ್ಡ್ ಈಸ್ ಎಕ್ಸಸೈಸ್. ಹೌದು, ಬೇರೆಲ್ಲ ಆಪರೇಷನ್ ಆದ ಮೇಲೆ ಏನ್ ಮಾಡ್ಬೇಕು ನೀವು? ರೆಸ್ಟ್. ಇದರಲ್ಲಿ ಒಂದು ಉಲ್ಟಾ, ವೆರಿಕೋಸ್ ವೇನ್ ಆಪರೇಷನ್ ಆದ ಕೂಡಲೇ ನೀವು ಜಾಸ್ತಿ ಎಕ್ಸಸೈಸ್ ಮಾಡಬೇಕು. ಯಾಕೆ ಅಂದ್ರೆ ನಮ್ಮ ಈ ಮಾಂಸಖಂಡಗಳು ಉಂಟಲ್ಲ, ಕಾಫ್ ಮಸಲ್ಸ್ ಅಂತ ಹೇಳ್ತೇವೆ, ಈ ಮಾಂಸಖಂಡಗಳನ್ನು ನಾವು ಗಟ್ಟಿ ಮಾಡಬೇಕಾಗ್ತದೆ. ಯಾಕೆಂದ್ರೆ ನಾನು ಆಗಳಿಂದ ಹೇಳಿದಾಗೆ ಈಗ ಮೇಲಿನ ರಕ್ತನಾಳ ಇಲ್ಲ, ಈಗ ಒಂದೇ ಉಳಿದಿರೋದು ನಮ್ಮ ಮಾಂಸದ ಒಳಗಿಂದ ಹೋಗುವಂತ ಇನ್ನೊಂದು ರಕ್ತನಾಳ. ಸೊ ಮಾಂಸಖಂಡ ಜೋರಾಗಿ ಪಂಪ್ ಮಾಡ್ತಾ ಉಂಟು ಅಂದ್ರೆ ಚೆನ್ನಾಗಿ ರಕ್ತ ಸಂಚಾರ ಆಗ್ತದೆ. ಸೊ ಅದು ಜೋರಾಗಿ ಕಂಟ್ರಾಕ್ಷನ್ ಮಾಡಬೇಕು ಅಂದ್ರೆ ಸ್ಟ್ರಾಂಗ್ ಆಗಬೇಕು. ಹೇಗೆ ಸ್ಟ್ರಾಂಗ್ ಮಾಡೋದು? ಎಕ್ಸಸೈಸ್ ಮಾಡೋದು. ನೀವು ನೋಡಿರ್ಬೋದು ಅಥ್ಲೀಟ್ಸ್ಗಳದ್ದು ಅಥವಾ ಕುಸ್ತಿಪಟುಗಳದ್ದೆಲ್ಲ ಕಾಲು ಹೇಗಿರ್ತದೆ ಅಲ್ಲ, ವೆರಿ ಮಸ್ಕ್ಯುಲರ್ ಆಗಿ ಸ್ಟ್ರಾಂಗ್ ಇರ್ತದೆ ಡೈಲಿ. ಅದು ಹೇಗೆ ಅಂದ್ರೆ ಎಕ್ಸಸೈಸ್ ಮಾಡೋದ್ರ ಮೂಲಕ, ನಾವು ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡೋದ್ರ ಮೂಲಕ ಕಾಲು ಮಾಂಸಖಂಡಗಳು ಹೀಗೆ ಮಿಡಿತಾ ಇರ್ತದೆ, ಅವಾಗ ರಕ್ತ ಸಂಚಾರ ಸುಲಭವಾಗಿ ಆಗ್ತದೆ. ನಾಲ್ಕನೇದು ಎಜುಕೇಶನ್. ಜನರಿಗೆ ಇದರ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು. ಯಾಕೆ ತೊಂದರೆ ಆಗಿದೆ ನಿಮಗೆ, ನೋಡಿ ಈ ಕಾರಣದಿಂದಾಗಿ ಈ ತರ ವೆರಿಕೋಸ್ ವೇನ್ ಆಗಿದೆ, ಇದಕ್ಕೆ ಈ ರೀತಿ ಮಾಡಬೇಕು, ಈ ರೀತಿ ಮಾಡೋದ್ರಿಂದ ಹೀಗೆ ಇದನ್ನು ತಡೆಗಟ್ಟಬಹುದು ಅಂತ ಹೇಳಿ ಎಜುಕೇಶನ್ ಕೊಡೋದ್ರಿಂದ ಈ ವೆರಿಕೋಸ್ ವೇನ್ಗಳನ್ನ ಕಂಟ್ರೋಲ್ ಇಡಬಹುದು. ಸೊ ಫಸ್ಟ್ ಇದು ಕಾಲಿನ ಮೇಲೆ ಇಡುವುದು, ಇಲೆವೇಷನ್. ಎರಡನೇದು ಇಲಾಸ್ಟಿಕ್ ಕಂಪ್ರೆಷನ್, ಅಂದ್ರೆ ಆ ಬ್ಯಾಂಡೇಜ್ ಹಾಕುವಂಥದ್ದು. ಅದು ಬ್ಯಾಂಡೇಜ್ ಬದಲಾಗಿ ಈಗಲೇ ನಾನು ಹೇಗೆ ತಡೆಯುವುದು ಅಂತ ಹೇಳುವಾಗ ಅದನ್ನು ಹೇಳುವ ಅಂತಿದ್ದೆ. ಸ್ಟಾಕಿಂಗ್ಸ್ ಅಂತ ಸಿಗ್ತದೆ, ಸಾಕ್ಸ್ ತರನೇ, ನಮ್ಮ ಮಾಮೂಲು ಸಾಕ್ಸ್ಗಿಂತ ಸ್ವಲ್ಪ ಟೈಟ್ ಇರ್ತದೆ ಅದು. ವೆರಿಕೋಸ್ ಸ್ಟಾಕಿಂಗ್ ನೀವೇ ಮೆಡಿಕಲ್ ಅಲ್ಲಿ ಹೋಗಿ ತಗೊಳ್ಬಹುದು ಬೇಕಾದ್ರೆ. ವೆರಿಕೋಸ್ ಸ್ಟಾಕಿಂಗ್ಸ್ ಇಂದಲೇ ಸಿಗ್ತದೆ. ಯಾರು ನಮ್ಮ ವೃತ್ತಿಗಳು ಯಾವುದು ತುಂಬಾ ಹೊತ್ತು ನಿಲ್ಲುವಂತ ವೃತ್ತಿಗಳಲ್ಲಿ ಇದ್ದೀರಿ, ಅವ್ರು ಈಗಲೇ ಯಾವುದೇ ಡಾಕ್ಟರ್ಗೆ ಕೇಳಬೇಕು ಅಂತಿಲ್ಲ. ನಾನು ಹಾಕ್ತೇನೆ, ಈಗ ನನಗೂ ಗೊತ್ತುಂಟು, ನಾನು ಇಡೀ ದಿನ ನಿಂತ್ಕೊಂಡೇ ಇರ್ತೇನೆ, ನನಗೂ ಮುಂದೆ ವೆರಿಕೋಸ್ ಬರೋ ಚಾನ್ಸಸ್ ಉಂಟು, ನನಗೆ ಗೊತ್ತುಂಟು. ನಾನು ಏನು ಮಾಡ್ತೇನೆ ಅಂದ್ರೆ ಇವಾಗಲೇ ಬರದ ಹಾಗೆ ತಡಿಲಿಕ್ಕೆ ಆಪರೇಷನ್ ಮಾಡೋ ಟೈಮಲ್ಲಿ ಒಂದು ಇಡೀ ದಿನ 7-8 ಗಂಟೆ ನಿಂತ್ಕೊಂಡೇ ಇರ್ತೇವೆ ಆಪರೇಷನ್ ಮಾಡುವಾಗ. ಒಂದು ಸ್ಟಾಕಿಂಗ್ಸ್ ಅಂದ್ರೆ ಒಂದು ಟೈಟ್ ಸಾಕ್ಸ್, ಇಲ್ಲಿಂದ ಇಲ್ಲಿವರೆಗೆ ಒಂದು ಟೈಟ್ ಸಾಕ್ಸ್ ಅನ್ನ ಹಾಕಿಕೊಂಡಿರುವಂತದ್ದು. ಅವಾಗ ನಿಮಗೊಂದು ಕಾಲಿಗೊಂದು ರೀತಿ ಒಳ್ಳೆ ಬಲ ಬರ್ತದೆ. ಒಂದು ರೀತಿ ಫುಟ್ಬಾಲ್ ಅಲ್ಲಿ ಹಾಕುವಾಗ ಆ ಟೈಪ್ ಇದೊಂದು ಟೈಟ್ ಸಾಕ್ಸ್ ಸಿಗ್ತದೆ, ವೆರಿಕೋಸ್ ಸ್ಟಾಕಿಂಗ್ಸ್ ಅಂತ. ಅದನ್ನ ಹಾಕೊಂಡಿದ್ರೆ ಮಾಂಸಖಂಡ ವಾಪಸ್ ಗಟ್ಟಿಯಾಗಿರ್ತದೆ, ರಕ್ತ ಸಂಚಲನ ಜಾಸ್ತಿ ಬೆಟರ್ ಆಗ್ತದೆ. ಸೊ ಅದನ್ನ ಕಂಪ್ರೆಷನ್ ಬ್ಯಾಂಡೇಜ್. ಮೂರನೇದು ಎಕ್ಸಸೈಸ್. ಎಲ್ಲರಿಗೂ ಯಾರಿಗೆಲ್ಲ ವೆರಿಕೋಸ್ ಬರೋ ಚಾನ್ಸಸ್ ಉಂಟು ಅಥವಾ ಬಂದಿದೆ, ಜಾಸ್ತಿ ಎಕ್ಸಸೈಸ್ ಮಾಡಬೇಕು, ಕಾಲುಗಳನ್ನ ಬಲ ಮಾಡಬೇಕು. ನಾಲ್ಕನೇದು ಈಗ ಸೂಕ್ತ ಸಲಹೆಗಳನ್ನ ಅಥವಾ ಎಕ್ಸ್ಪರ್ಟ್ ಒಪಿನಿಯನ್ಗಳನ್ನು ತಗೊಂಡು ಹೇಗೆ ಅದನ್ನ ಟ್ರೀಟ್ಮೆಂಟ್ ಮಾಡಬೇಕು ಅಥವಾ ಪ್ರಿವೆನ್ಷನ್ ಮಾಡಬೇಕು ಅಂತ ಅದನ್ನ ಅರಿತುಕೊಳ್ಬೇಕು. ಇದು 4 ಮಾಡೋದ್ರಿಂದ ದೇರ್ ಇಸ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ವೆರಿಕೋಸ್ ವೇನ್ಸ್ ಇಸ್ ಪಾಸಿಬಲ್. ತುಂಬ ಸಿಂಪಲ್ ಆಗಿ ಹೇಳ್ಬಿಟ್ರಿ ಡಾಕ್ಟರ್. ಸೊ ಇದನ್ನು ಮೊದಲೇ ಹೇಳ್ತಿದ್ರೆ ಕಾರ್ಯಕ್ರಮ ಕೂಡ ಮುಗಿದು ಹೋಗ್ತಾ ಇತ್ತು. ಸೊ ಈಗ ರಕ್ತನಾಳಕ್ಕೆ ಸಂಬಂಧಪಟ್ಟಾಗಿರೋದ್ರಿಂದ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಹೃದಯದಲ್ಲಿ ನಮ್ಮ ರಕ್ತದ ಶುದ್ಧೀಕರಣ ಆಗುತ್ತೆ, ಈ ರಕ್ತನಾಳದ ಸಮಸ್ಯೆಯಿಂದ, ರಕ್ತನಾಳ ಉಬ್ಬುದ್ರಿಂದ ಹೃದಯಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದು? ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲ, ಬಟ್ ಇಂಡೈರೆಕ್ಟ್ ಆಗಿ. ಹೇಗೆ ಅಂದ್ರೆ ಅದೇ ರಕ್ತ ಮೇಲ್ಗಡೆ ಹೋಗ್ತಾನೆ ಇಲ್ಲ ನೋಡಿ, ನಮ್ಮ ರಕ್ತ ಸಂಚಲನ ಆಗ್ತಾ ಇರಬೇಕು ಅಲ್ವಾ, ಸಂಚಲನ ಆಗ್ತಾ ಇರಬೇಕು. ಇಲ್ಲಿ ಪ್ರತಿ ಹಾರ್ಟ್ ಬೀಟಿಗೂ ಅದಿಷ್ಟು ರಕ್ತ ಹೊರಗಡೆ ಹೋಗ್ತಾ ಇರ್ತದೆ, ಅದು ತಿರುಗಿ ವಾಪಸ್ ಬರಬೇಕು. ಅದೇ ಕಂಟಿನ್ಯೂಸ್. ನಾವು ನಿದ್ದೆ ಮಾಡಿರ್ಲಿ ಅಥವಾ ಏನೇ ಮಾಡಿರ್ಲಿ, ಇದು ಮಾತ್ರ ನಡೀತಾ ಇರ್ತದೆ ಹುಟ್ಟಿನಿಂದ ಸಾವಿನವರೆಗೂ. ಅದಕ್ಕೆ ರೆಸ್ಟ್ ಇಲ್ಲ, ಒಂದು ಸೆಕೆಂಡ್ ರೆಸ್ಟ್ ಇಲ್ಲ. ಬಟ್ ಈಗ ಏನಾಗ್ತದೆ,
ಈ ರಕ್ತನಾಳ ಪಂಪ್ ಈ ಮೇಲೆ ಬರ್ಲಿಕ್ಕೆ ವಾಪಸ್ ದುಡಿ ಹಾರ್ಟಿಗೆ ಬರ್ತಾನೆ ಇಲ್ಲ, ರಕ್ತ ಬರ್ಲಿಕ್ಕೆ ಆಗ್ತಿಲ್ಲ, ಯಾಕೆ ರಕ್ತನಾಳ ದೊಡ್ಡದಾಗಿದೆ, ಅದು ಪಂಪ್ ಮಾಡ್ತಾ ಇಲ್ಲ. ಸೊ ಕೆಲವು ರಕ್ತ ಇಲ್ಲೇ ಜಾಸ್ತಿ ರಕ್ತ ಇಲ್ಲೇ ಉಳ್ಕೊಂಡು ಬಿಡ್ತದೆ. ಸೊ ಅದರಿಂದಾಗಿ ರಕ್ತದ ಅಂತ ವಾಲ್ಯೂಮ್ ಹೇಳ್ತಾ ಸ್ವಲ್ಪ ಕಡಿಮೆ ಆಗ್ಬೋದು. ಅದರಿಂದಾಗಿ ಸ್ವಲ್ಪ ಹಾಗೆ ತೊಂದರೆ ಬರುವ ಹಾರ್ಟ್ ಫೇಲ್ಯೂರ್ ಟೈಪ್ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರ್ತದೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ. ಅದು ಬಿಟ್ಟು ಡೈರೆಕ್ಟ್ ಆಗಿ ರಕ್ತನಾಳದ ಸುಂದರಿಯಿಂದ ಡೈರೆಕ್ಟ್ ಆಗಿ ಹೃದಯಕ್ಕೆ. ಇನ್ನೊಂದು ಏನು ಅಂದ್ರೆ, ನೀವು ಕೇಳಿದಕ್ಕೆ ಒಳ್ಳೆ ಸೂಕ್ತ ಕ್ವಶನ್. ಹೃದಯದ ಆಪರೇಷನ್ ಸಂದರ್ಭದಲ್ಲಿ ಹೀಗೆ ನಾವು ಈ ಬೈಪಾಸ್ ಸರ್ಜರಿ ಅಂತ ಮಾಡ್ತೇವೆ. ಬೈಪಾಸ್ ಸರ್ಜರಿ ಅಂತ ಕೇಳಿದ್ರ? ಹೀಗೆ ಬೈಪಾಸ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದಲ್ಲ, ಹಾರ್ಟ್ ಅಟ್ಯಾಕ್ ಆಗೋದು ಯಾಕಂದ್ರೆ ರಕ್ತನಾಳಗಳು ಇಲ್ಲಿ ಬ್ಲಾಕ್ ಇದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ. ಸೊ ನಾವು ಇಲ್ಲಿಂದ ಈ ಇದೇ ವೈನ್, ಈಗ ನಾವೇನು ರಕ್ತನಾಳ ಉಬ್ಬಿದೆ ಅಂತ ಹೇಳ್ತೇವಲ್ಲ, ಅದೇ ವೈನ್ ತೆಗೆದು ಇಲ್ಲಿಗೆ ಬೈಪಾಸ್ ಮಾಡುವಂಥದ್ದು. ಸೊ ಇದು ಹೀಗೆ ಉಬ್ಬಿದ್ರೆ ಅದನ್ನ ಅಲ್ಲಿಗೆ ಬೈಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದು ಒಂದು ನೀವು ಕೇಳಿದ ಒಳ್ಳೆ ಕ್ವಶನ್, ಅದು ಅದಕ್ಕೆ ಇಲ್ಲಿಗೆ ಹೇಳಿಬಿಟ್ಟೆ. ಎಸ್, ವೆರಿ ನೈಸ್. ಸೊ ಚಿಕಿತ್ಸೆ ಮಾಡುವಾಗ ನಮಗೆ ಭಯ ಆಗಿರುವಂಥದ್ದು, ಮುಂದೆ ಹೇಗೆ ಸಾಮಾನ್ಯ ಜೀವನ ನಡೆಸಬಹುದಾ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇದೇ ಭಯ. ಚಿಕಿತ್ಸೆ ಪಡೆಯುವುದು ಒಂದು ಕಡೆ ಆದರೆ ಮೊದಲಿದ್ದಂತಹ ಜೀವನ ನಮಗೆ ಸಿಗುತ್ತಾ, ಅದೇ ರೀತಿ ನಾವು ಉತ್ಸಾಹದಿಂದ ಓಡಾಡಬಹುದಾ, ಅಥವಾ ನಮಗೇನೋ ಸಮಸ್ಯೆ ಇಲ್ಲ ಅನ್ನೋದನ್ನ ಧೈರ್ಯದಲ್ಲಿ ಹೇಳ್ಕೊಳ್ಬೋದಾ ಅನ್ನುವಂಥ ಭಾವನೆ ಇರುತ್ತೆ. ಇದ್ರ ಬಗ್ಗೆ ಒಂದಾಗಿ ವೆರಿಕೋಸ್ ವೈನ್ ಇಲ್ಲಿ ಹೇಗೆ ಟ್ರೀಟ್ಮೆಂಟಲ್ಲಿ ಹೇಗೆ ಅಂದರೆ, ದುಷ್ಪರಿಣಾಮಗಳು ಅಥವಾ ಸೈಡ್ ಇಫೆಕ್ಟ್ಸ್ ಅಂತ ಹೇಳೋದು ತುಂಬ ಕಡಿಮೆ. ಅದೇನು ಮಾತ್ರೆ ಯೂಶಲಿ ಯಾರು ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ಅದರಿಂದ ತಗೊಂಡ್ರು ಅದರಿಂದ ತುಂಬ ಸ್ವಲ್ಪ ನಿಧಾನ ಆಗ್ಬೋದಷ್ಟೇ ಹೊರತು ಅದರಿಂದ ಪರಿಹಾರ ಅಲ್ಲ, ಮತ್ತೆ ಅದರಿಂದ ಜಾಸ್ತಿ ದುಷ್ಪರಿಣಾಮಗಳು ಇಲ್ಲ. ಅದು ಒಂದು. ಸೊ ಮಾತ್ರದ ಬಿಡಿ. ಎರಡನೇದು ನಾನು ಹೇಳಿದೆ ಸ್ಕ್ಲಿರೋಥೆರಪಿ ಅಂತ. ಅದನ್ನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಕೆಲವರಿಗೆ ಕಾಸ್ಮೆಟಿಕ್ ಅಪಿಯರೆನ್ಸ್ ಪ್ರಾಬ್ಲಮ್ ಇರೋರು ಮಾತ್ರ ಅದನ್ನ ಮಾಡಿಸ್ಕೊಳ್ತಾರೆ. ಅದು ಮಾಡಿಸ್ಕೊಂಡು ನಾನು ಹೇಳಿದೆ ಎಕ್ಸ್ಪರ್ಟ್ ಕೈಯಲ್ಲಿ ಮಾಡಿಸ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಇಲ್ಲದ್ರೆ ಕೆಲವೊಮ್ಮೆ ಅಲ್ಲಿ ಚರ್ಮ ಸುಟ್ಟಾಗೆ ಅಥವಾ ಆಗುವ ಚಾನ್ಸಸ್ ಇರ್ತದೆ. ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಒಪ್ಪಿಕೊಳ್ತೇನೆ, ಕೆಲವೊಮ್ಮೆ ಆಗುವ ಚಾನ್ಸಸ್ ಇರ್ತದೆ. ಮೂರನೇದು ಆಪರೇಷನ್ ಮಾಡಿಕೊಂಡ್ರೆ ನಾನು ಆಲ್ರೆಡಿ ಹೇಳಿದಾಗೆ ಸೇಫ್ ಮತ್ತು ಸೆಕ್ಯೂರ್ಡ್. ಅದೇ ಈಗ ಅದು ಆಪರೇಷನ್ ಅಂತ ಹೇಳಿ ಕನ್ಸಿಡರ್ ಆಗೋದಿಲ್ಲ. ಬಂದು 100 ನಾನು 200% ನಾನು ನಿಮಗೆ ಗ್ಯಾರಂಟಿ ಕೊಡಬಲ್ಲೆ, ಎಲ್ಲ ಡಾಕ್ಟರ್ಗಳ ಪರವಾಗಿ, ನಾನೊಬ್ಬನೇ ಹೇಳ್ತಾ ಇರೋದಲ್ಲ. ನೀವು ಖಂಡಿತವಾಗಿ ನೀವು ಮೊದಲಿಗಿಂತ ಬೆಟರ್. ಈಗ ನೋಡಿ ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಉಂಟು. ಮನೆಗೆ ಬಂದಕೊಳ್ಳಿ ದಿನಾಲು ಸಾಯಂಕಾಲ ಕಾಲು ನೋವು ಆಗ್ತಾ ಇರೋದು, ಇಡೀ ದಿನ ನಿಂತ್ಕೊಂಡ್ರೆ ಕಾಲು ಭಾರ ಆಗುವಂಥದ್ದು, ಕಾಲು ನೋವು ಅಂತ. ನೆಕ್ಸ್ಟ್ ಅಲ್ಲಿ ಅಲ್ಸರ್ ಆದರೆ ತುರಿಕೆ, ರಾತ್ರಿ ಇಡೀ ತುರಿಕೆ ಬರ್ತದೆ. ರಾತ್ರಿ ಇಡೀ ತುರಿಸಿ ಅಲ್ಲೆಲ್ಲ ಹುಣ್ಣುಗಳಾಗುವಂಥದ್ದು, ತುಂಬ ಹೀಗೆ ಸಮಸ್ಯೆಗಳು. ಇದೆಲ್ಲ ಒಂದು ರೀತಿ ಯಾರಿಗೂ ಬೇಡ ಇದು. ಬಟ್ ಯಾರಿಗೂ ಇದು ಏನರಿಂದ ಆಗ್ತದೆ ಅಂತ ಗೊತ್ತಿಲ್ಲದೆ ಇಷ್ಟೆಲ್ಲ ಕಷ್ಟಪಡ್ತಾರೆ. ವಿಷಯ ಅಷ್ಟೇ, ಸಮಸ್ಯೆ ಇದ್ರೂ ನಮ್ಗೆ ಯಾಕೆ ಆಗ್ತಾ ಇರ್ತದೆ ಅಂತ ಗೊತ್ತಾಗೋದಿಲ್ಲ. ನಾವು ಅವರ ಮಾತು ಕೇಳಿಕೊಂಡು ನಮ್ಮದೇನೋ ಒಂದು ಚಿಕಿತ್ಸಾ ವಿಧಾನಗಳನ್ನ ಅನುಸರಿಸಿಕೊಂಡು ಮಾಡ್ತಾ ಇರ್ತೇವೆ. ಅದನ್ನ ಕಷ್ಟ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಹೊರತು ಪರಿಹಾರ ಸಿಗೋದಿಲ್ಲ. ಸೊ ಇಂಥ ಕಷ್ಟಗಳನ್ನ ಪಡೋ ಬದಲು ಸೂಕ್ತ ಮಾರ್ಗದರ್ಶನ ತಗೊಂಡು ಸೂಕ್ತವಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ 100% ನಿಮ್ಮ ಮುಂದಿನ ಜೀವನ ಬೆಟರ್ ಆಗ್ತದೆ. ನಾವಂತೂ ಇಷ್ಟರ ವೆರಿಕೋಸ್ ವೈನ್ ಅಂತ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅಥವಾ ಆಪರೇಷನ್ ಮಾಡಿಸ್ಕೊಂಡವರು ಅಂತ ಕಷ್ಟಪಡೋದನ್ನ ಅಥವಾ ಮುಂದೆ ಅವರದ್ದು ಅದರಿಂದಾಗಿ ಹಾಳಾಯ್ತು ಅಂತೇಳಿ ನೋಡಿದ್ದಿಲ್ಲ. ಹಾಗೆ ಈಗ ಒಂದು ಕಾಲ ಆಪರೇಷನ್ ಆದ್ಮೇಲೆ ಇನ್ನೊಂದು ಕಾಲಲ್ಲಿ ಬರ್ಬೋದು, ಅದೇ ಕಾಲಲ್ಲಿ ಬರುವ ಚಾನ್ಸಸ್ ಇಲ್ಲ. ಕೆಲವರಿಗೆ ಅದು ಯೂಶಲಿ ಬರುವಂಥದ್ದು 2 ಕಾಲಲ್ಲಿ ಒಟ್ಟಿಗೆ. ಬಟ್ ಕೆಲವರಿಗೆ ಹೇಗೆ ಅಂದ್ರೆ ಒಂದು ಕಾಲಲ್ಲಿ ಜಾಸ್ತಿ ಇರ್ತದೆ, ಇನ್ನೊಂದು ಕಾಲ ಕಡಿಮೆ ಇರ್ತದೆ. ನಾವು ಯಾವ್ದ್ರಲ್ಲಿ ಜಾಸ್ತಿ ಇರ್ತದೆ ಅದನ್ನು ಆಪರೇಷನ್ ಅಥವಾ ಚಿಕಿತ್ಸೆ ಮಾಡ್ತೇವೆ. ಇನ್ನೊಂದು ಕೆಲವು 6 ತಿಂಗಳು ಅಥವಾ 1 ವರ್ಷ ನಂತರ ಬರುವ ಮತ್ತೊಂದು ಕಾಲಲ್ಲಿ ಬರಬಾರದು ಅಂತ ಏನಿಲ್ಲ. ಅದು ನಾವು ಟ್ರೀಟ್ಮೆಂಟ್ ಫೇಲ್ಯೂರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬರಬೇಕಾಗಿತ್ತು. ಈಗ ಹರ್ನಿಯಾ ಅಷ್ಟೇ, ಹರ್ನಿಯಾ ಒಂದು ಕಡೆ ಗಂಡಸರಿಗೆ 2 ಕಡೆ ಹರ್ನಿಯಾ ಬರುವಂಥದ್ದು. ಬಟ್ ಕೆಲವರು ಒಂದು ಕಡೆ ಜಾಸ್ತಿ ಇರ್ತದೆ, ಒಂದು ಕಡೆ ಕಡಿಮೆ ಇರ್ತದೆ. ಸೊ ಯಾವುದು ಜಾಸ್ತಿ ಉಂಟು ಅದಕ್ಕೆ ನಾವು ಫಸ್ಟ್ ಟ್ರೀಟ್ಮೆಂಟ್ ಮಾಡುವಂಥದ್ದು. ಮತ್ತೆ ಎರಡನೇದು ತೊಂದರೆ ಆಗ್ತಾ ಉಂಟು ಅಂದ್ರೆ 2ನೇ ಸಲ. ಸೊ ಆ ರೀತಿ ಆಗೋ ಚಾನ್ಸಸ್ಗಳಿವೆ. ಮತ್ತೆ ಕೆಲವರಿಗೆ ಕೆಲವು ಪೈಲ್ಸ್ ಎಲ್ಲ ಇರ್ತದೆ, ಹೆಮರಾಯ್ಡ್ಸ್ ಅಂತ ಪೈಲ್ಸ್ ಅಂತ ಹೇಳ್ತೇವೆ. ಅಂಥವ್ರಿಗೂ ಇದೆಲ್ಲ ಎಲ್ಲ ಕಡೆ ಬಾಡಿ ಎಲ್ಲ ಕಡೆ ರಕ್ತನಾಳಗಳು ದೊಡ್ಡದಾಗುವ ಚಾನ್ಸಸ್ ಇರ್ತದೆ. ಅವರಿಗೂ ಈ ವೆರಿಕೋಸ್ ವೈನ್ ಸಮಸ್ಯೆ ಬರುವಂತಹ ಚಾನ್ಸಸ್ ಇರ್ತದೆ. ಅದರಿಂದ ನಾವು ಇದನ್ನು ಅರ್ಥಕೊಳ್ಬೇಕು. ನಾವು ಫಸ್ಟ್ ಒಳ್ಳೆ ಡಾಕ್ಟರ್ ಹತ್ರ ಅಥವಾ ಯಾರ ಹತ್ರ ಎಕ್ಸ್ಪರ್ಟ್ಗಳು ಯಾರಿದ್ದಾರೆ ಅದನ್ನು ಯಾಕೆ ಹೀಗಾಗ್ತದೆ. ನನಗೆ ಇದರಲ್ಲಿ ಜಾಸ್ತಿ ನಂಬಿಕೆ. ನಾನು ಬರೀ ಟ್ರೀಟ್ಮೆಂಟ್ ಕೊಡುವಂಥ ಸರ್ಜರಿ ಮಾಡುವಂಥ ಡಾಕ್ಟರ್ ಅಲ್ಲ ನಾನು. ನನಗೆ ಈಗ ಅಂತ ಹೇಳಿ ಅಲ್ಲ, ನಾನು ನನ್ನ MBBS ದಿನಗಳಿಂದಲೇ ಹೀಗೆ. ನನಗೆ ಈಗ ವೈದ್ಯ ಅಂತ ಹೇಳಿದ್ರೆ ಅದರ ಮೀನಿಂಗೇ ಈಗ ನೋಡಿದ್ರೆ ಒಂದು ರೀತಿ ಶಿಕ್ಷಣವನ್ನ ಕೊಡುವವ ಅಂತ, ಬರೇ ಮಾತ್ರೆ ಕೊಡುವವ ಅಥವಾ ಸ್ಟಿಚ್ ಮಾಡುವ ವೈದ್ಯ ಅಲ್ಲ. ನಮಗೇನು ತಿಳಿದಿದೆ ಸ್ವಲ್ಪ, ನಾವು ಯಾವ ವಿಷಯದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಅದನ್ನ 4 ಜನರಿಗೆ
ಉಪಯೋಗವಾಗುವಂಥ ಮಾಹಿತಿ ನೀಡುವವನೇ ವೈದ್ಯ. ಹೌದು. ಸೊ ನಾನು ನನ್ನ MBBS ದಿನಗಳಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಕಲಿತಾ ಇರಬೇಕಾದ್ರೆ ನಾನು ಆದಿತ್ಯವಾರ ಎಲ್ಲ ಸ್ವಲ್ಪ ಫ್ರೀ ಇದ್ದಾಗ ಸೀದಾ ಪಕ್ಕದಲ್ಲಿರುವ ಸ್ಲಮ್ ಅಥವಾ ಪಾರ್ಕಿಗೆ ಹೋಗ್ತಿದ್ದೆ. ಮಕ್ಕಳನ್ನ ಅಲ್ಲಿ ಅಥವಾ ಅಲ್ಲಿ ಇದ್ದವ್ರನ್ನೆಲ್ಲ ಕರೆದು ಅವರದ್ದು ಡೆಂಟಲ್ ಚೆಕಪ್ ಮಾಡೋದು ಅಥವಾ ಕಣ್ಣಿನ ಚೆಕಪ್ ಮಾಡೋದು, ಈ ಥರ ಮಾಡೋದ್ರಿಂದ ಈ ಸ್ಟಾರ್ಟಿಂಗಲ್ಲಿ ಮಕ್ಕಳಲ್ಲೇ ನಾವು ಆ ದೋಷ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದನ್ನು ಕಂಡು ಹಿಡಿದು ಅದನ್ನು ನೀವು ನೋಡಿ ಈಗ ತೊಂದರೆ ಇದೆ ಅಂತ ಹೇಳಿ ಅವ್ರು ಹೇಳಿದ ಕೂಡಲೇ ಅವ್ರು ಇಮಿಡಿಯೇಟ್ ಆಗಿ ಅದಕ್ಕೊಂದು ಪರಿಹಾರ ಕಂಡುಕೊಂಡ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಿವಾರಿಸ್ಬೋದು. ಈ ಹಲ್ಲಿನ ಕೇರಿಸ್ ಅವ್ರಿಗೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ನಾವು ನೋಡಿ ಒಂದ್ಸಲ ಹೇಳಿ ನೋಡಿ ಇವರಿಗೆ ಹಲ್ಲಿನ ತೊಂದರೆ ಉಂಟು, ಈಗಲೇ ವೈದ್ಯರ ಹತ್ರ ತೋರಿಸಿದ್ದ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಕೂಡಲೇ ಅದನ್ನು ಸ್ಟಾರ್ಟಿಂಗಲ್ಲೇ ನಿವಾರಿಸ್ಬೋದು. ಸೊ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ವಿಷಯಗಳು ಮನಸ್ಸಿನಲ್ಲಿ ನಮಗೆ ಅರಿವಿಲ್ಲದೆ ಅಥವಾ ಸ್ವಲ್ಪ ಅಸಡ್ಡೆಯಿಂದ ಅದು ಇಷ್ಟ ದೊಡ್ಡದಾಗ್ತದೆ ಅಷ್ಟೇ ಹೊರತು ಯಾರು ಬೇಕು ಅಂತೇಳಿ ಅಥವಾ ಕಷ್ಟಗಳನ್ನ ಅನುಭವಿಸೋದಿಲ್ಲ, ಗೊತ್ತಾಯ್ತಲ್ಲ. ಅದರಿಂದ ಜನರಿಗೆ ಸೂಕ್ತ ಮಾಹಿತಿ ನೀಡಲೇಬೇಕು, ಅದು ನಮ್ಮ ಕರ್ತವ್ಯ ಕೂಡ. ಈಗ ನೀವು ಹೇಗೆ ಈ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವುದರ ಮೂಲಕ ಒಂದು 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 ಜನಾಂದೋಲನ ಮಾಡ್ತಾ ಇದ್ದೀರೋ, ಅದೇ ರೀತಿ ನಮ್ಮ ಡಾಕ್ಟರ್ ಆಗಿ ನಮ್ಮ ಕರ್ತವ್ಯ. ಬರೀ ಡಾಕ್ಟರ್ ಅಂದ್ರೆ ಬರೀ ಮದ್ದು ಬರಿ ಅಥವಾ ಟೆಸ್ಟ್ ಮಾಡು ಆಪರೇಷನ್ ಮಾಡು ಅಲ್ಲ. ಫಸ್ಟ್ ನಮ್ಮ ಕರ್ತವ್ಯ ಜನರಿಗೆ ಒಂದು ಒಳ್ಳೆ ಉತ್ತಮ ಮಾಹಿತಿ ಕೊಟ್ಟು ಅವರನ್ನ ಎಜುಕೇಟ್ ಮಾಡು. ಅವರನ್ನ ಎಷ್ಟೊಂದು, ಈಗ ನಾನು ಆರ್ಮಿ ಇದೇ ವೆರಿಕೋಸ್ ವೇನ್ ವಿಷಯ ತಗೊಂಡು ಆರ್ಮಿ ಕ್ಯಾಂಪ್ಗಳಿಗೆಲ್ಲ ಹೋಗ್ತಿದ್ದೆ. ನಾನು ಕಲ್ಕತ್ತಾದಲ್ಲಿ ಇರಬೇಕಾದ್ರೆ ನನ್ನ ಆದಿತ್ಯವಾರ ಯಾವಾಗ ಫ್ರೀ ಇದ್ದಾರೆ ಆರ್ಮಿ ಕ್ಯಾಂಪ್ಸ್ ಅಲ್ಲೆಲ್ಲ ಅವರಿಗೆ ಪೊಲೀಸರಿಗೆಲ್ಲ ಜಾಸ್ತಿ ಇದು ಇಡೀ ದಿನ ನಿಂತ್ಕೊಂಡು ಆರ್ಮಿ ಅವ್ರು ನಿಂತ್ಕೊಂಡೇ ಇರ್ತಾರಲ್ಲ, ಅವರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಎಲ್ಲ ಜಾಸ್ತಿ. ಅವ್ರಿಗೆ ಹೋಗಿ ಹೇಳುವಂಥದ್ದು, ನೀವು ಈ ತರ ಮಾಡಿದ್ರೆ ನಿಮಗೆ ವೆರಿಕೋಸ್ ಸಮಸ್ಯೆ ಜಾಸ್ತಿ, ಹೇಗೆ ತಡಿಬಹುದು ನೀವು ನೋಡಿ. ನಮ್ಮನ್ನ ಯಾರು ಜೀವ ಉಳಿಸ್ತಾರೆ ಅವರ ಜೀವವನ್ನು ಉಳಿಸ್ಲಿಕ್ಕೆ ನಾವು ಸಹಾಯ ಮಾಡುವಂಥದ್ದು. ಎಂತ ಒಂದು ನಮಗೊಂದು ಕೃತಜ್ಞ ಭಾವ ಬರ್ತದೆ ಅಲ್ವಾ. ಸೊ ಇಂಥದ್ರಿಂದ ಮಾಡೋದ್ರಿಂದ ನಮ್ಮ ಒಂದು ಡಾಕ್ಟರ್ಗಳಾಗಿ ನಮ್ಮ ಒಂದು ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. 10 ಜನರಿಗೆ ನಾವು ಅದೇನೋ ಒಂದು ಮಾಹಿತಿ ಕೊಟ್ಟು ಅವರಿಗೆ ತೊಂದರೆ ಆಗದಾಗ ನೋಡಿಕೊಂಡು ನಮಗೂ ಸ್ಯಾಟಿಸ್ಫ್ಯಾಕ್ಷನ್. ಮತ್ತೆ ಜನರು ಒಂದು ರೀತಿ ಆರೋಗ್ಯದಿಂದ ಇದ್ರೆ ನಮಗೂ ಖುಷಿ. ಯಾಕಂದ್ರೆ ಅವರು ಈಗ ನೋಡಿ ಆಸ್ಪತ್ರೆಯಲ್ಲಿ ಯಾರು ಬಂದು ICU ಅಲ್ಲಿ ಅಡ್ಮಿಟ್ ಆಗಿ ಇದು ನಮಗೆ ನಿದ್ದೆ ಬರ್ತದೆ ಅಂತ ಅಂದ್ಕೊಂಡ್ರೆ ನೀವು, ನಮ್ಮ ಪೇಷಂಟ್ಗಳು ಯಾರೊಂದು ಕಷ್ಟಪಟ್ಟುಕೊಂಡು ಅಲ್ಲಿ ICU ಅಲ್ಲಿ ಮಲಗಿದ್ದಾರೆ ಅಂದ್ರೆ ನೀವು ಯಾವನೇ ಒಳ್ಳೆ ವೈದ್ಯ ಅಲ್ಲಿ ಮನೆಗೆ ಹೋಗಿರ್ಬೋದು ಮನೆಗೆ, ಬಟ್ ಅಲ್ಲಿ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಜನರು ಆರೋಗ್ಯವಾಗಿದ್ದಾರೆ ಅಥವಾ ಅವರು ಖುಷಿಯಾಗಿದ್ದಾರೆ ಅಂದ್ರೆ ನಾವು ಖುಷಿಯಾಗಿರ್ಬೋದು. ಅದರಿಂದ ಮುಖ್ಯವಾಗಿ ಈ ವೆರಿಕೋಸ್ ವೇನ್ಸ್ ಇರ್ಬೋದು ಅಥವಾ ಯಾವುದೇ ಅನಾರೋಗ್ಯಗಳ ಬಗ್ಗೆ ಇರ್ಬೋದು, ಜನರಿಗೆ ಒಂದು ಸೂಕ್ತವಾದ ಅರಿವನ್ನ ಮೂಡಿಸಲೇಬೇಕು. ಅದಕ್ಕೆ ನಿಮಗೆ ಗೋಲ್ಡ್ ಮೆಡಲ್ ಕೂಡ ಸಿಕ್ಕಿರೋದು ಡಾಕ್ಟರ್. ಸೊ ತುಂಬ ಒಳ್ಳೆ ಮಾಹಿತಿ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಥವಾ ರೋಗಿ ವೈದ್ಯರಲ್ಲೇ ನಂಬಿಕೊಂಡು ಬರ್ತಾನೆ. ದೇವರಿಗೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರೆ ಹರಕೆ ಮಾಡಿದ್ರು ಕೊನೆಗೆ ಇರುವಂಥದ್ದು ವೈದ್ಯರ ಕೈಯಲ್ಲಿ, ಅವರ ಜೀವನ ಎರಡು ಕೂಡ. ಹಾಗಾಗಿ ವೈದ್ಯರು ಆ ನಂಬಿಕೆನ ಉಳಿಸ್ಕೊಂಡ್ರೆ ಅಲ್ಲಿ ಎರಡು ರೀತಿಯಾದೊಂದು ಸಂಬಂಧ ಇದೆ ಅಲ್ಲ, ವೈದ್ಯ ಹಾಗೂ ರೋಗಿ ಸಂಬಂಧ, ಅದಕ್ಕೊಂದು ಅರ್ಥ ಇರ್ತದೆ ಅಂತ ಹೇಳುವಂಥದ್ದು. ಎಸ್ ಡಾಕ್ಟರ್, ಕಾಂಪ್ಲಿಕೇಶನ್ಸ್ ಅನ್ನುವಂಥದ್ದು ನಿಮಗೆಲ್ಲ ತುಂಬಾ ನಾರ್ಮಲ್ ವರ್ಡ್ಸ್. ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಹೋಗಿ 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 ಕೊನೆಗೆ ಡಾಕ್ಟರ್ನಲ್ಲಿ ಕ್ಲೈಮ್ಯಾಕ್ಸ್ ಆಗುವಾಗ ಡಾಕ್ಟರ್ನ ನೆನಪಾಗುವಂಥದ್ದು. ಸೊ ಆ ಸಂದರ್ಭದಲ್ಲಿ ಡಾಕ್ಟರ್ಗೆ ಒಂದು ದೊಡ್ಡ ಚಾಲೆಂಜ್, ಅದನ್ನ ಹೇಗೆ ಫೇಸ್ ಮಾಡೋದು ಆರ್ ಎನಿಥಿಂಗ್. ನಮ್ಮ ಕೆಲವೊಂದು ನೆಗ್ಲಿಜೆನ್ಸ್ ಇಂದ ನಿಮಗೆ ಅಲ್ಲಿ ಚಾಲೆಂಜ್ ಆಗುತ್ತೆ. ಕಾಂಪ್ಲಿಕೇಶನ್ಸ್ ಯಾವ ರೀತಿ ನೀವು ಫೇಸ್ ಮಾಡಿದಿರ ನಿಮ್ಮ ಕೇಸಸ್ಗಳಲ್ಲಿ? ಹೌದು, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಎಲ್ಲ ಕಡೆ ಅದೇ ಅವರೇ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡು ಏನೇನೋ ಟ್ರೀಟ್ಮೆಂಟ್, ಪಕ್ಕದವರ ಮನೆ ಮಾತು ಕೇಳಿಕೊಂಡು ಏನೇನೋ ಟ್ರೀಟ್ಮೆಂಟ್, ಲಾಸ್ಟಿಗೆ ದೇ ಲ್ಯಾಂಡ್ ಅಪ್ ವಿತ್ ವೆರಿ ಡ್ರೆಡೆಡ್ ಕಾಂಪ್ಲಿಕೇಶನ್ಸ್. ಕೆಲವರು ತುಂಬ ಕಾಲು ಕೊಳ್ತುಕೊಂಡು ಬರ್ತಾರೆ. ಅದನ್ನ ಸರಿ ಫುಲ್ ಕ್ಲೀನ್ ಮಾಡಿ ಹೊಸ ಮಾಂಸ ಬಂದು ಅದಕ್ಕೆ ಹೊಸ ಚರ್ಮ ಹಾಕಿ ಮಾಡಬೇಕಾದ್ರೆ ಅಲ್ಲ, ಮಾಡೋದು ನಮಗೆ ದೊಡ್ಡ ವಿಷಯ ಅಲ್ಲ, ನಮಗೆ ಎಷ್ಟೆಷ್ಟು ಕಾಂಪ್ಲಿಕೇಶನ್. ಬಟ್ ನಾವು ಅವ್ರಿಗೆ ಬಗ್ಗೆ ನಮಗೆ ಅನುಕಂಪ ಅಂತ ಹೇಳೋದಿಲ್ಲ. ನಾನು ಯಾವುದೇ ಪೇಷಂಟನ್ನು ಪೇಷಂಟ್ ಥರ ನೋಡೋದಿಲ್ಲ. ನಮ್ಮ ಮನೆಯವನಾಗಿದ್ರೆ ಹೇಗೆ, ಈಗ ನನ್ನ ಅಣ್ಣ ಆ ಸ್ಥಾನದಲ್ಲಿದ್ದರೆ ಹೇಗೆ, ನನ್ನ ತಾಯಿ ಆ ಸ್ಥಾನದಲ್ಲಿದ್ದರೆ ಹೇಗೆ, ಆ ರೀತಿ ನೋಡ್ತೇವೆ ನಾವು. ಅದಕ್ಕೆ ಎಂಪತಿ ಅಂತ ಹೇಳ್ತೇವೆ. ಎಂಪತಿ, ಅನುಕಂಪ. ಸಿಂಪತಿ ಬೇರೆ. ಎಂಪತಿ ಅಂದ್ರೆ ನಾನೇ ಛೇ ಹೀಗಾಯ್ತಲ್ಲ ಅಂತ ಹೇಳೋದು ಅನುಕಂಪ. ನಾನೇ ಆ ಪೊಸಿಷನ್ ಇದ್ದರೆ ಎಷ್ಟು ಹೇಗಿರ್ತಿತ್ತು ಕಷ್ಟ, ನಾನು ಯಾವ ರೀತಿ ನನ್ನ ಅಣ್ಣನಿಗೆ ನಾನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಿದ್ದೆ ಅಂತ ತಿಳ್ಕೊಂಡು ಆ ಜನರನ್ನು ನೋಡೋದಿದೆಯಲ್ಲ, ಅದಕ್ಕೆ ಎಂಪತಿ ಅಂತ ಹೇಳ್ತಾರೆ. ಸೊ ಆ ಕಂಡೀಷನಲ್ಲಿ ಜನಗಳು ಬಂದಾಗ ನಮಗೆ ಅವರಿಗೆ ಎಂತ ಹೇಳೋದು ಅಂತಲೇ ಗೊತ್ತಾಗೋದಿಲ್ಲ. ಅಂದರೆ ಟ್ರೀಟ್ಮೆಂಟ್ ಮಾಡೋದು ಮಾಡ್ತೇವೆ, ಬಟ್ ಅವರ ದುರಾವಸ್ಥೆ ನೋಡಿಕೊಂಡು ನಮಗೆ ಬೇಜಾರು ಆಗ್ತದೆ, ಕೆಲವೊಮ್ಮೆ ಸಿಟ್ಟು ಬರ್ತದೆ. ಇಷ್ಟೆಲ್ಲ ಯಾಕೆ ಅನುಭವಿಸ್ತದೆ. ನಿನ್ನೆ ಮೊನ್ನೆ ಬಂದಿದ್ರು ಒಬ್ರು, ಒಂದು 15 ದಿನ ಇಷ್ಟು ದೊಡ್ಡ ಕೀವು ತುಂಬಿಕೊಂಡ ಒಂದು 15 ದಿನ ಮನೇಲಿ ಇಟ್ಕೊಂಡು ಕೂತಿದ್ದಾರೆ. ಅದಕ್ಕೆ ಎಂತ ಅಂತ ಹೇಳಬೇಕು, ಅಸಡ್ಡೆ ಅಂತ ಹೇಳೋದಾ ಅಥವಾ ನಿರ್ಲಕ್ಷ್ಯ, ಅದು ಹೇಗಿರ್ತಾರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ.
ಅದರಿಂದ ದುಡ್ಡೇ ಇಲ್ಲಿ ತುಂಬ ಬಡವರು ಆಗ ಆಸ್ಪತ್ರೆಗೆ ಹತ್ರ ಇಲ್ಲ ಅಂತ ಹೇಳಿದ್ರೆ ಸರಿ. ಇದು ಸಿಟಿಯಲ್ಲೇ ಇದ್ದುಕೊಂಡು 10-15 ದಿನ ಅಷ್ಟು ದೊಡ್ಡ ಕೀವು ನೋವು ತುಂಬಿಕೊಂಡು ಇರ್ತಾರಲ್ಲ, ನಿಜವಾಗ್ಲೂ ಕೆಲವೊಮ್ಮೆ ಜನರ ಮನಸ್ಥಿತಿ ಅರ್ಥ ಆಗೋದಿಲ್ಲ, ತುಂಬ ಕಷ್ಟ. ಅದರಿಂದ ಯಾವುದೋ ಒಂದು ಕಾಂಪ್ಲಿಕೇಶನ್ಗೆ ಹೆದರಿಕೊಂಡು ನೋಡಿ, ಅದೆಷ್ಟೋ ವಿಮಾನ ಅಪಘಾತಗಳಾಗ್ತವೆ ಅಲ್ಲ. ಮೊನ್ನೆ ಯಾವುದೋ ನೇಪಾಳದಲ್ಲಿ ಆಯ್ತು. ಹಾಗಂತ ಹೇಳಿ ವಿಮಾನಗಳನ್ನು ಹಾರದೆ ಇಲ್ಲೇ ಏರ್ಪೋರ್ಟಲ್ಲಿ ನಿಲ್ಲಿಸಿರ್ಲಿಕ್ಕೆ ಆಗ್ತದಾ? ಅದೆಷ್ಟೋ ರೋಡ್ ಆಕ್ಸಿಡೆಂಟ್ ಆಗ್ತದೆ. ಹಾಗೆ ನಾವೆಲ್ಲ ಡ್ರೈವಿಂಗ್ ಮಾಡೋದೇ ನಿಲ್ಲಿಸ್ತೇವಾ? ಇಲ್ಲ. ಆಪರೇಷನ್ ಅಂದ ಮೇಲೆ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಆಗೋದು ಅಥವಾ ಆಗೋದು ಸಾಮಾನ್ಯ. ಅದು ಎಲ್ಲ ಯಾವುದೇ ಡಾಕ್ಟರ್ ಬೇಕು ಅಂತೇಳಿ ಮಾಡೋದಿಲ್ಲ ಅಥವಾ ಆಗಬೇಕು ಅಂತೇಳಿ ಆಗೋದಿಲ್ಲ. ಪ್ರತಿಯೊಬ್ಬನ ಒಂದು ಬಾಡಿ ಸಿಸ್ಟಮೇ ಬೇರೆ. ನಾವಿಲ್ಲಿ 3 ಜನ ಇದ್ದೇವೆ ಅಂದ್ರೆ 3 ಜನಕ್ಕೆ ಜ್ವರ ಬಂದಿದೆ ಅಂದ್ರೆ ನಾವು 3 ಜನ ಪ್ಯಾರಾಸಿಟಮಾಲ್ ಮಾತ್ರ ತಗೊಂಡ್ರು ಅದು ಇಬ್ಬರಿಗೆ ವರ್ಕ್ ಆಗ್ಬೋದು, ಒಬ್ರಿಗೆ ವರ್ಕ್ ಆಗ್ಲಿಕ್ಕಿಲ್ಲ. ಸೇಮ್ ಡಾಕ್ಟರ್, ಸೇಮ್ ರೋಗ, ಸೇಮ್ ಮೆಡಿಸಿನ್, ಬಟ್ ಇಬ್ಬರು ಗುಣ ಆಗ್ತಾರೆ, ಒಬ್ರು ಗುಣ ಆಗೋದಿಲ್ಲ. ಅದರ ಅರ್ಥ ಎಂತ? ನೀವು ಹೇಳ ದೇವರು ವೈದ್ಯ ದೇವರಲ್ಲ, ತಪ್ಪು ಪರಿಕಲ್ಪನೆ. ವೈದ್ಯೋ ನಾರಾಯಣೋ ಹರಿ ಅಂದ್ರೆ ಅರ್ಥ ವೈದ್ಯೋ ನಾರಾಯಣೋ ಹರಿಹಿ ಅಂದ್ರೆ ವೈದ್ಯನೂ ಅವನೇ, ನಾರಾಯಣನೂ ಅವನೇ, ಹರಿ ಅಂತ ಅರ್ಥ. ನಮಗೆ ಏನು ಕಲ್ತಿದ್ದೇವೆ, ನಮ್ಮ ಬ್ಯಾಂಡೇಜ್ ಮಾಡೋದು ನಮ್ಮ ಕೆಲಸ. ನಾವು ನೋಡಿ ಸುಲಭದಲ್ಲಿ ಹೇಳಬೇಕು ಅಂದ್ರೆ ಒಂದು ಗಾಯ ಆಗಿದೆ ಅಂದ್ರೆ ಅದಕ್ಕೆ ಡ್ರೆಸ್ಸಿಂಗ್ ಮಾಡೋದು ಅಥವಾ ಬ್ಯಾಂಡೇಜ್ ಮಾಡೋದು ನಮ್ಮ ಕೆಲಸ, ಅದನ್ನು ಗುಣ ಮಾಡೋದು ನಮ್ಮ ಕೈಲಿಲ್ಲ, ಅದು ಅವನ ಕೆಲಸ. ಅದರಿಂದ ಕಾಂಪ್ಲಿಕೇಶನ್ಸ್ಗೆ ಹೆದರಿಕೊಂಡು ಕೂರುವುದು ಅಥವಾ ಯಾರೋ ಒಂದು 1000ದಲ್ಲಿ ಒಬ್ಬನಿಗೆ ಆಯ್ತು ಅಂತ ಹೇಳಿದ್ಕೊಳ್ಳಿ ಎಲ್ಲರಿಗೂ ಹಾಗೆ ಆಗಬೇಕು ಅಂತ ಏನೂ ಇಲ್ಲ, ಗೊತ್ತಾಯ್ತಲ್ಲ. ಆದರೂ ಈಗ ಹೇಗೆ ಅಂದರೆ ಸ್ವಲ್ಪ ಕಾಂಪ್ಲಿಕೇಶನ್ ಆದರೂ ಈಗ ಅದನ್ನು ಮ್ಯಾನೇಜ್ ಮಾಡುವಂಥ ಎಲ್ಲ ವಿಧಾನಗಳು ನಮ್ಮಲ್ಲಿವೆ. ಅದರಿಂದ ಸ್ವಲ್ಪ ನಂಬಿಕೆ ಮುಖ್ಯ. ಈಗ ನನ್ನ ಅಜ್ಜನೂ ಡಾಕ್ಟರ್ ಆಗಿದ್ರು. ನನ್ನ ಅಜ್ಜ ಡಾಕ್ಟರ್, ನಮ್ಮ ಊರಲ್ಲಿ ಹಳ್ಳಿ ಡಾಕ್ಟರ್, ತುಂಬ ಫೇಮಸ್ ಆಗಿದ್ರು. ಅವರು ಈ ಡಿಸ್ಟಿಲ್ ವಾಟರ್ನ ತೆಗೆದು ಇಂಜೆಕ್ಷನ್ ಕೊಟ್ಟರು ಜನರಿಗೆ ನೋವು ಕಡಿಮೆ ಆಗ್ತಿತ್ತು. ಹೇಗೆ? ನಂಬಿಕೆ. ಜನರಿಗೆ ಅವರ ಮೇಲೆ ಅಷ್ಟು ನಂಬಿಕೆ ಇತ್ತು ಅಂದ್ರೆ ಅವ್ರು ಏನೇ ಮಾಡ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಅಂತ ಹೇಳೋ ಒಂದು ನಂಬಿಕೆ ಇತ್ತು ಜನರಿಗೆ. ಅದರಿಂದ ನಿಜ, ಇದು ನಾನು ಫಿಲಾಸಫಿ ಮಾತಾಡ್ತಿಲ್ಲ, ಇದು ನಿಜ. ನಮ್ಮ ಮೆಡಿಕಲ್ ಟೆಕ್ಸ್ಟ್ ಬುಕ್ಗಳಲ್ಲೂ ಬರೆದಿದೆ ಪ್ಲಾಸೆಬೋ ಇಫೆಕ್ಟ್ ಅಂತ. ಪ್ಲಾಸೆಬೋ ಎಫೆಕ್ಟ್ ಅಂದ್ರೆ ಏನಂದ್ರೆ ನೀವು ಒಬ್ಬರ ಮೇಲೆ ಎಷ್ಟು ನಂಬಿಕೆಯಿಂದ ಒಂದು ಮದ್ದು ತಗೊಂಡ್ರೆ ಶ್ರದ್ಧೆ, ನಂಬಿಕೆ ನಿಮ್ಮ ಬಾಡಿಯಲ್ಲಿ ಅಂತಹ ರಾಸಾಯನಿಕಗಳನ್ನ ಅಥವಾ ಹಾರ್ಮೋನ್ಸ್ ಅನ್ನ ಉತ್ಪಾದನೆ ಮಾಡ್ತದೆ. ಒಳ್ಳೆ ಹಾರ್ಮೋನ್, ಕೆಟ್ಟ ಹಾರ್ಮೋನ್ ಎರಡು ಉಂಟು. ಸೊ ನೀವು ಒಳ್ಳೆ ನಂಬಿಕೆಯಿಂದ ಅಥವಾ ಒಳ್ಳೆ ಭಾವನೆಯಿಂದ ಹೋದಾಗ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿಯಾಗಿ ಅದೇ ಬಾಡಿಯನ್ನು ನಿಮ್ಮ ಸರಿ ಮಾಡಿಬಿಡ್ತದೆ, ಎಂಥದ್ದು ರೋಗ ಇದ್ರು. ಅದೇ ಕೆಲವೊಮ್ಮೆ ಅಪನಂಬಿಕೆಯಿಂದ ಹೋಗ್ತಾರೆ, ಇವನು ಯಾವುದೋ ಕಳ್ಳ ಡಾಕ್ಟ್ರು ದುಡ್ಡು ಮಾಡ್ಲಿಕ್ಕೆ ಕೂತಿದ್ದಾನೆ, ಸರಿ ಇವನಿಗೇನು ಗೊತ್ತಿಲ್ಲ, ಇವನಿಗೆ ಮೀಸೆ ಬರಲ್ಲ, ಇವನೆಂತ ಹುಡುಗ ಡಾಕ್ಟರ್, ನಮಗೆಂತ ಆಪರೇಷನ್ ಮಾಡ್ಬೋದು ಇವನು ಅಂತೇಳಿ ಅಪನಂಬಿಕೆಯಿಂದ ಹೋದಾಗ ಏನಾಗ್ತದೆ ಅಂದ್ರೆ ಆ ಕೆಟ್ಟ ಹಾರ್ಮೋನ್ಗಳು ನಮ್ಮ ಬಾಡಿಯಲ್ಲಿ ಸೆಕ್ರೆಟ್ ಆಗ್ತಾ ಹೋಗ್ತದೆ. ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ, ಎಷ್ಟೇ ಒಳ್ಳೆ ಮದ್ದು ಕೊಡ್ಲಿ, ಆಪರೇಷನ್ ಮಾಡಲಿ, ಅದು ಕೆಲವೊಮ್ಮೆ ವರ್ಕ್ ಆಗ್ಲಿಕ್ಕಿಲ್ಲ. ಸೊ ನೀವು ಹೇಳಿದಾಗೆ ನಂಬಿಕೆ ಅಂಶ ಅಥವಾ ಒಂದು ಶ್ರದ್ಧೆ, ನಾವು ಅದು ಒಂದು ಹೇಳಿದ್ನಲ್ಲ, ನೀವೇ ಹೇಳಿದ್ರಿ, ಅದು ಪೇಷಂಟ್ ರೋಗಿ ಅದೊಂದು ಬಿಸ್ನೆಸ್ ಅಲ್ಲ, ಅದರೊಂದು ಸಂಬಂಧ. ಆ ಸಂಬಂಧ ನಾವು ಎಷ್ಟು ಸ್ಟ್ರಾಂಗ್, ಎಷ್ಟು ಎಲ್ಲ ಸಂಬಂಧಗಳು ಹೇಗೆ ಇದಾಗೋದು ಅಂದ್ರೆ ನಂಬಿಕೆ ಮೇಲೆ ಅಲ್ವಾ. ಒಂದು ನಂಬಿಕೆ ಇದ್ದಾಗಲೇ ಯಾವುದೇ ಸಂಬಂಧಗಳು ಬೆಳಿಬಹುದು. ಸೊ ಇದು ರೋಗಿ ಮತ್ತೆ ವೈದ್ಯ ಅಂತ ಹೇಳುವಂಥದ್ದು ಸಂಬಂಧ, ಅದು ನಾವು ಎಷ್ಟು ಸ್ಟ್ರಾಂಗ್ ಮಾಡ್ತೇವೋ ಅಷ್ಟು ರಿಸಲ್ಟ್ಸ್ ಬೆಟರ್. ನಿಮ್ಮ ಜೊತೆ ಮಾತಾಡಿ ಸಮಯ ಮುಂದೆ ಹೋಯಿತು ಆ್ಯಂಡ್ ತುಂಬ ಒಳ್ಳೆ ನಾಲೆಜ್ ಶೇರ್ ಮಾಡಿದ್ದೀರಿ ಡಾಕ್ಟರ್. ಈಗ ಕೊನೆಯದಾಗಿ ತಡೆಗಟ್ಟುವ ಕ್ರಮಗಳನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಿ. ನಾನು ಆಲ್ರೆಡಿ ಹೇಳಿದಾಗೆ ಯಾರಿಗೆಲ್ಲ ಬರ್ಬೋದು ಅಂತೇಳಿ ಜಾಸ್ತಿ ಹೇಳಿದೆ ನಾನು. ಯಾರು ತುಂಬ ಹೊತ್ತು ನಿಂತ್ಕೊಂಡಿರ್ತಾರೆ, ಯಾರಿಗೆ ಈ ಕೆಲವು ಸಮಸ್ಯೆ ಇದೆ, ಅವರಿಗೆ ವ್ಯಾರಿಕೋಸ್ ವೇನ್ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತವೆ. ಅವರು ಮೊದಲಿಂದಲೇ ಇದಕ್ಕೆ ತಡೆಗಟ್ಟುವ ಕೆಲವು ಕ್ರಮಗಳನ್ನು ಕಂಡುಕೊಳ್ಬೇಕು. ಹೆಚ್ಚು ಅಂದ್ರೆ ನಿತ್ತಲ್ಲೇ ನಿಲ್ಬಾರ್ದು ಅಥವಾ ಕೂತಲ್ಲೇ ಕೂರಬಾರ್ದು. ಗಂಟೆಗೆ ಒಂದ್ಸಲ ಸ್ವಲ್ಪ ಚಲನವಲಗಳನ್ನು ಮಾಡಬೇಕು, ನಮ್ಮ ಮಾಂಸಗಳನ್ನ ಸಡಿಲ ಮಾಡಬೇಕು. ಎಕ್ಸಸೈಸ್ ಇಸ್ ದ ಬೆಸ್ಟ್. ಸೆಕೆಂಡ್, ನೀವು ಅಷ್ಟು ನಿಮ್ಮ ಮನೆಯಲ್ಲೆಲ್ಲ ಜಾಸ್ತಿ ವೆರಿಕೋಸ್ ವೇನ್ ಉಂಟು, ನಿಮಗೆ ಬರೋ ಚಾನ್ಸಸ್ ಜಾಸ್ತಿ ಉಂಟು ಅಂದರೆ ಸ್ಟಾಕಿಂಗ್ಸ್, ನಾನು ಹೇಳಿದೆ ವೆರಿಕೋಸ್ ಸ್ಟಾಕಿಂಗ್ಸ್ ಅಂತ ಬರ್ತದೆ, ಅದನ್ನು ಮೊದಲಿನಲ್ಲಿ ಹಾಕುವುದರಿಂದ ತುಂಬ ಎಷ್ಟೋ ವೆರಿಕೋಸ್ ವೇನ್ಸನ್ನು ಮುಂದೂಡಲ್ಪಡ್ಬೋದು. ಈಗ ಸಣ್ಣ ವಯಸ್ಸಿನಲ್ಲೇ ಕೆಲವರೆಲ್ಲ ಅನುಭವಿಸ್ತಾರೆ. ಸೊ ಅದನ್ನು ಈ ಥರ ಎಲ್ಲ ಹಾಕ್ಕೊಂಡಾಗ ಅದನ್ನು ಕೆಲವು ವರ್ಷಗಳ ತನಕ ಅದನ್ನು ಮುಂದೂಡ್ಬೋದು. ಯಾರಿಗೆ ಗೊತ್ತು, ಇನ್ನು ಒಂದು 4-5 ವರ್ಷದಲ್ಲಿ ಇನ್ನೊಂದು ಟೆಕ್ನಾಲಜಿ ಬರ್ಬೋದು, ಏನು ಇಲ್ಲದೆ ಒಂದು ಹೊಸ ಮೆಡಿಸಿನೇ ಬರ್ಬೋದು, ಬರೀ ಮಾತ್ರ ತಿನ್ನೋದ್ರಲ್ಲಿ ವೆರಿಕೋಸ್ ವೇನ್ ಮಾಯ ಅಂತೇಳಿ. ಅಷ್ಟರಾಗಿ ಇದನ್ನ ಈ ರೀತಿ ಮಾಡೋದ್ರ ಮೂಲಕ ಇದನ್ನೆಲ್ಲ ಮುಂದೂಡಲ್ಪಡ್ಬೋದು. ಸೊ ಉತ್ತಮ ಆರೋಗ್ಯ ಕ್ರಮ, ನೀವು ಆಗಲೇ ಹೇಳಿದ್ರಿ, ಬೊಜ್ಜನ್ನು ಕರಗಿಸುವಂಥದ್ದು ಅಥವಾ ಉತ್ತಮ ಆರೋಗ್ಯ ಅಂತ ಊಟದ ಕ್ರಮಗಳು ಅಥವಾ ವ್ಯಾಯಾಮ, ಇದರೆಲ್ಲ ಮಾಡೋದ್ರ ಮೂಲಕ ವೆರಿಕೋಸ್ ವೇನ್ಗಳನ್ನು ಇದೆ. ಈ ಒಂದು ಪೈಲ್ಸ್ ಹೇಳಿದ್ನಲ್ಲ, ಪೈಲ್ಸ್ ವೆರಿಕೋಸ್ ವೇನ್. ಪೈಲ್ಸ್ ಯಾಕಾಗ್ತದೆ? ನಾವು ಹಾರ್ಡ್ ಫುಡ್, ತುಂಬ ಜೀರ್ಣ ಆಗದ ಫುಡ್ಗಳನ್ನು ತೆಗೆದುಕೊಂಡಾಗ
ಮೋಷನ್ ತುಂಬ ಟೈಟಾಗಿ ಹೋಗ್ತದೆ. ಟೈಟಾಗಿ ಹೋದಾಗಲೇ ಅದು ರಕ್ತನಾಳ ಹೊರಗಡೆ ಬಂದು ಪೈಲ್ಸ್ ಆಗುವಂಥದ್ದು. ಸೊ ನಮ್ಮ ಅಂತ ಊಟದ ಶೈಲಿ ಉತ್ತಮವಾಗಿದ್ದರೆ ಪೈಲ್ಸ್ ಆಗೋದನ್ನು ತಡಿಬೋದು. ಅದರಿಂದ ಎಲ್ಲದಕ್ಕೂ ಮೂರೇ, ಒಂದು ಉತ್ತಮ ಊಟ, ನಮ್ಮ ಮನೆ ಊಟ, ಅಥವಾ ಎರಡನೇದು ಉತ್ತಮ ವ್ಯಾಯಾಮ ಮಾಡ್ಕೊಳ್ಳೋದ್ರ ಮೂಲಕ ವ್ಯಾರಿಕೋಸ್ ವೇನ್ಸನ್ನು ಖಂಡಿತವಾಗಿ ತಡೆಗಟ್ಟಬಹುದು ಅಥವಾ ಅದನ್ನು ನಿವಾರಣೆ ಮಾಡ್ಬೋದು. ಇದೊಂದು ರೀತಿಯ ಕಾಯಿಲೆ ಅಂತೂ ಅಲ್ಲ, ಬಟ್ ದೈನಂದಿಕವಾಗಿ ಕಾಡುವಂಥ ಒಂದು ಸಮಸ್ಯೆ. ಇದನ್ನು ಆದಷ್ಟು ಎಲ್ಲರೂ ನಿವಾರಣೆ ಮಾಡಿಕೊಳ್ಳಿ, ಇದನ್ನು ಬರದ ಹಾಗೆ ನೋಡಿಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ನೀವೇ ಅದನ್ನ ಪರಿಹಾರ ಮಾಡಿಕೊಳ್ಬಹುದು. ಇದೆಲ್ಲ ತಡೆಗಟ್ಟುವಂತಹ ಸಮಸ್ಯೆಗಳು ಎಲ್ಲರೂ ಅನುಭವಿಸಲೇಬೇಕು ಅಂತ ಏನೂ ಇಲ್ಲ. ಸ್ಟಾರ್ಟಿಂಗ್ ಅಲ್ಲೇ ನೀವು ಇದ್ರ ಬಗ್ಗೆ ಅರ್ಥಕೊಂಡು ನೀವು ಕ್ರಮಗಳನ್ನ ಕೈಗೊಂಡಲ್ಲಿ 100ಕ್ಕೆ 100 ಇದನ್ನ ನೀವು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು. ಅದರಿಂದ ನಿಮ್ಮ ಆರೋಗ್ಯವನ್ನ ನೀವೇ ರಕ್ಷಿಸಿಕೊಳ್ಳಿ ಅಂತ ಕೇಳಿಕೊಳ್ತೇನೆ. ಎಸ್ ಡಾಕ್ಟರ್, ಸಾಕಷ್ಟು ಮಾಹಿತಿ ಇವತ್ತು ನೀವು ನಮಗೆ ಕೊಟ್ಟಿದ್ದೀರಾ. ಜನ ಈಗ ನೋಡಿ ಬಹುಶಃ ಇಷ್ಟು ಒಳ್ಳೆ ಡಾಕ್ಟರ್ ನನಗೆ ಸಿಗ್ಲಿಲ್ಲಲ್ಲ ಇಷ್ಟು ದಿನ ಅಂತ ಯೋಚನೆ ಮಾಡಿರ್ತಾರೆ. ಸೊ ಡಾಕ್ಟರ್, ನಿಮ್ಮನ್ನ ಭೇಟಿ ಆಗ್ಬೋದು ಅಂತ ಹೇಳಿದ್ರೆ, ಜನ ನಿಮ್ಮನ್ನ ಕನ್ಸಲ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಎಲ್ಲಿ ಭೇಟಿ ಆಗ್ಬೋದು? ನಾನು ಪ್ರಶ್ನವಾಗಿ ದೇವರ ಹತ್ರ ಬೇಡಿಕೊಳ್ಳೋದೇ ಅದೇ ಅಂತ. ನಿಜವಾಗಿ ನಾನು ತೋರ್ಪಡಿಕೆಗಲ್ಲ, ನನ್ನ ಹತ್ರ ಡಾಕ್ಟರ್ಗಳ ಹತ್ರ ಯಾರು ಬರೋದು ಬೇಡ ಅಂತಲೇ ನಾನು ಹೇಳೋದು. ಎಲ್ಲರೂ ಆರೋಗ್ಯವಾಗಿರಿ, ಎಲ್ಲರಿಗೂ ಯಾವುದೇ ಸಮಸ್ಯೆ ಆಗೋದು ಬೇಡ ಅಂತೇಳಿ ನಾವು ಪ್ರಾರ್ಥನೆ. ಆದರೂ ಅದಾಗಿಯೂ ನಾವು ಎಷ್ಟೇ ಪ್ರಿವೆನ್ಷನ್ ಮಾಡಿದ್ರು ಕೆಲವರಿಗೆ ಬಂದೇ ಬರ್ತದೆ. ಈ ಆನುವಂಶಿಕವಾಗಿ ಬರೋದನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರೆಗ್ನೆನ್ಸಿ ಆಗಿ ಆಗೋದನ್ನೆಲ್ಲ ತಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥವರು ನೀವು ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ನಮ್ಮಲ್ಲಿ ನುರಿತ ಸರ್ಜನ್ಸ್, ಇದಕ್ಕೆ ಮೈನ್ ಆಗಿ ಸರ್ಜನ್ಸ್, ವ್ಯಾರಿಕೋಸ್ ವೈನ್ ಅನ್ನು ಟ್ರೀಟ್ಮೆಂಟ್ ಮಾಡುವವರು ಸರ್ಜನ್ಸ್. ಯಾವುದೇ ಸರ್ಜನ್ಸ್ಗಳ ಹತ್ರ, ಜನರಲ್ ಸರ್ಜನ್ ಅಥವಾ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಅವ್ರ ಹತ್ರ ಹೋದರೆ ಇದಕ್ಕೆ ಸೂಕ್ತ ನಿಮಗೆ ಪರಿಹಾರಗಳನ್ನು ಸಿಗ್ಬೋದು. ನಾನು ಮಂಗಳೂರಿನಲ್ಲಿ ಅಥವಾ ನಮ್ಮ ಈ ಮಂಗಳೂರು ಆಸುಪಾಸಿನ ರೂರಲ್ ಏರಿಯಾದಲ್ಲೂ, ನಾನು ಸುಳ್ಯ, ಪುತ್ತೂರು, BC ರೋಡು ಇಂಥ ಮುಂತಾದ ಏರಿಯಾಗಳಲ್ಲೂ ನಾನು ನನ್ನ ಸೇವೆಗಳನ್ನ ನೀಡ್ತಾ ಬಂದಿದ್ದೇನೆ. ಈ ಎಷ್ಟೋ ವರ್ಷಗಳಿಂದ ವ್ಯಾರಿಕೋಸ್ ವೇನ್ ಇದೆ ಆಪರೇಷನ್ ಎಷ್ಟೋ ಜನಕ್ಕೆ, 1000 ಜನಕ್ಕೆ ಮಾಡಿದ್ದೇನೆ. ಮಂಗಳೂರಲ್ಲಿ ನಾನು ಸದ್ಯಕ್ಕೆ AJ ಆಸ್ಪತ್ರೆಯಲ್ಲಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮಕ್ಕಳಿಗೆ ಟೀಚಿಂಗ್ ಮಾಡೋದ್ರ ಜೊತೆಗೆ ಪೇಷಂಟ್ಗಳಿಗೆ ಸರ್ವಿಸ್ ಮಾಡ್ತಾ ಇದ್ದೇನೆ. ನನ್ನ ಮೈನ್ ಹವ್ಯಾಸ ಅಂದರೆ ಜನರಿಗೆ ಎಜುಕೇಟ್ ಮಾಡುವಂಥದ್ದು. ಮತ್ತೆ ಕೆಲವರಿಗೆ ಅಷ್ಟು ಎಜುಕೇಶನ್ ಕೊಟ್ಟ ಮೇಲೂ ಸಮಸ್ಯೆ ಬಂತು ಅಂದ್ರೆ ಅವರಿಗೆ ಫೈನಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು. ಎಸ್, ಎಜುಕೇಟಿಂಗ್ ಸಿಸ್ಟಮ್, ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಮಾಡುವಂಥ ವಿಧಾನ, ಎರಡೂ ಕೂಡ ನಮಗೆ ನಿಮ್ಮ ಮಾತಿನಿಂದಲೇ ಅರ್ಥ ಆಗಿದೆ. ಬಹುಶಃ ಇವತ್ತು ಒಳ್ಳೆಯ ಟಾಪಿಕ್ನ ಬಗ್ಗೆ ಒಳ್ಳೆಯ ಡಾಕ್ಟರ್ ಬಂದೇ ನಮಗೆ ಮಾಹಿತಿ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಿಮ್ಮ ಸಮಯವನ್ನು ನಮಗಾಗಿ ಕೊಟ್ಟದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ಸಮಸ್ಯೆಗೂ ಪರಿಹಾರ ಇದೆ. ಆದರೆ ಪರಿಹಾರ ಎಲ್ಲಿ ಕೇಳ್ಕೊಂಡು ಹೋಗ್ತೇವೆ ಅದು ಬಹಳ ಮುಖ್ಯ ಆಗುತ್ತೆ. ಸಮಸ್ಯೆ ಎಲ್ಲಿ ಆಗಿದೆ ಅಲ್ಲಿಂದನೇ ಪರಿಹಾರ ಹುಡುಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಅದರ ಬಗ್ಗೆ ತಿಳಿದಿರುವಂತಹ ನುರಿತ ವೈದ್ಯರೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ TV. ನಮಸ್ಕಾರ.